ವೀಕ್ಷಕರೇ, ನಾನೀಗ ದಿವಂಗತ ಕೆ.ವಿ. ಪ್ರಭು ಅವರ ಕೆ ವೆಂಕಟೇಶ್ ಪ್ರಭು ಆಯಿಲ್ ಮಿಲ್ಸ್ನ ಎದುರುಗಡೆ ನಿಂತಿದ್ದೇನೆ. ನೀವು ಅಂದ್ಕೊಳ್ಬೋದು ಏನಪ್ಪ ವಿಶೇಷ ಆಯಿಲ್ ಮಿಲ್ಸ್ ಅಂತ ಹೇಳಿ. ಆದರೆ ಈ ಒಂದು ಆಯಿಲ್ ಮಿಲ್ಸಿಗೂ ಮತ್ತು ಕಾರ್ಕಳದ ಅವತ್ತಿನ ಸ್ವತಂತ್ರ ಹೋರಾಟಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ದಿವಂಗತ ಕೆ.ವಿ. ಪ್ರಭುಗಳು ಗಾಂಧಿವಾದಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು. ಆ ಸಂದರ್ಭದಲ್ಲಿ ಒಂದೆಡೆಯಲ್ಲಿ ಹೋರಾಟ ಮಾಡ್ತಾ 1942ರಲ್ಲಿಯೇ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ದಿವಂಗತ ಕೆ.ವಿ. ಪ್ರಭುಗಳು ತಮ್ಮ ಹೋರಾಟವನ್ನು ಬಿಟ್ಟಿರಲಿಲ್ಲ. ಕೆ.ವಿ. ಪ್ರಭುಗಳು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾರ್ಕಳ ಪ್ರಮುಖ ಸ್ಥಾನವನ್ನು ವಹಿಸಿತ್ತು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುನ್ನುಗ್ಗಿದ್ದ ಇಲ್ಲಿನ ಹಲವಾರು ಮಂದಿ ಹೋರಾಟಗಾರರನ್ನು ಬ್ರಿಟಿಷರು ಜೈಲುಗಟ್ಟಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರಾಗಿದ್ದವರು ಕೆ.ವಿ. ಪ್ರಭುಗಳು. ಒಂದು ಕ್ರಾಂತಿಯನ್ನೇ ಮಾಡಿದಂಥವರು. ಒಂದು ಇಲ್ಲಿ ರಾಜಕೀಯ ಜ್ಞಾನ ಇಲ್ಲದಂಥ ಈ ಪ್ರದೇಶದಲ್ಲಿ ಆ ಸಮಯದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದ್ದು ಧುಮುಕಿದ್ರು. ಅವರು ಅಷ್ಟು ಮಾತ್ರ ಅಲ್ಲದೆ ಜೈಲು ಸೆರೆಮನೆ ವಾಸವನ್ನು ಹೋದರು. ಅವರ ಮಕ್ಕಳು ನರಸಿಂಹಪ್ರಭು ಮತ್ತು ಕೃಷ್ಣಪ್ರಭು ಇವರು ಸಹ ಸೆರೆಮನೆಗೆ ಹೋದಂಥವರು. ಗಾಂಧಿವಾದಿಯಾಗಿದ್ದ ವೆಂಕಟೇಶ ಪ್ರಭುಗಳು ಎಳೆಯ ಹರೆಯದಲ್ಲೇ ಮಹಾತ್ಮ ಗಾಂಧೀಜಿಯವರಿಂದ ಆಕರ್ಷಿತರಾಗಿ ಅಸಹಕಾರ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1942ರ ನಿರ್ಣಾಯಕ ಮಾಡು ಇಲ್ಲವೇ ಮಡಿ ಮತ್ತು ಚಲೆ ಜಾವ್ ಚಳುವಳಿಯಲ್ಲೂ ಕೆ ವೆಂಕಟೇಶ ಪ್ರಭು ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅದೇ ವರ್ಷ ಬ್ರಿಟಿಷ್ ಸರ್ಕಾರದ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಕಾರ್ಕಳ ಪೇಟೆಯಲ್ಲಿ ಸಹಕಾರಿಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜೈಲು ವಾಸವನ್ನು ಅನುಭವಿಸಿದ್ರು. ಅನೇಕ ಚಳವಳಿಗಳು ಅವರದ್ದು, ಅದು ಟೆಲಿಫೋನ್ ಗೌರ್ಮೆಂಟ್, ಈಗ ಕೇಂದ್ರ ಸರ್ಕಾರ ಇಂಗ್ಲೀಷ್ ಸರ್ಕಾರದಿಂದ ಏನೇನೆಲ್ಲ ಆಗ್ತದೆ, ಟೆಲಿಫೋನ್ ಅದು ಇದು ಅದು ಒಂದು ನಮ್ಮನೆ ಸತ್ಯಾಗ್ರಹ, ಅಥವಾ ಟೆಲಿಫೋನ್ ಕಂಬಿಗಳನ್ನು ಕಿತ್ತು ಹಾಕುವಂಥದ್ದು, ಇದೆಲ್ಲ ಮಾಡುವಂಥದ್ದು ಇತ್ತು ಅವಾಗ. ಹರಿಜನೋದ್ಧಾರಕ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದರು, ಅದೇ ಸಂದೇಶವನ್ನು ಇಟ್ಟುಕೊಂಡು ಇಡೀ ಕಾರ್ಕಳದಲ್ಲಿ ದಲಿತೋದ್ಧಾರಕ್ಕಾಗಿ ಅವರು ತಮ್ಮನ್ನು ತಾವು ಶ್ರಮಿಸ್ತಾರೆ ಅಂತ ಅನ್ನುವಂಥದ್ದು. ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಇಡೀ ಒಂದು ಹೋಟೆಲ್ಗಳಲ್ಲಿ ದಲಿತರಿಗೆ ಪ್ರವೇಶ ಮಾಡದೇ ಇದ್ದರೆ ಅಲ್ಲಿ ಪ್ರವೇಶ ಮಾಡಿಸುವಂತೆ, ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ಇಲ್ಲದಿದ್ದರೆ ಆ ದೇವಸ್ಥಾನಗಳಲ್ಲಿ ಪ್ರವೇಶ ಕೊಡಿಸುವಂಥ ರೀತಿಯ ಚಳುವಳಿಗಳನ್ನು ಕೆ.ವಿ. ಪ್ರಭುಗಳು ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಎದೆಗುಂದದೆ ಕೊನೆಯವರೆಗೂ ಗಾಂಧಿ ಮಾರ್ಗವನ್ನೇ ಅನುಸರಿಸಿ ಬ್ರಿಟಿಷ್ ಸರ್ಕಾರದಿಂದ ಸೆರೆಮನೆ ವಾಸವನ್ನು ಅನುಭವಿಸಿದ ಕೆ.ವಿ. ಪ್ರಭುಗಳು ತನ್ನ ಚಳುವಳಿಯನ್ನು ಅಲ್ಲಿಗೆ ನಿಲ್ಲಿಸದೆ ಗಾಂಧೀಜಿಗೆ ಅತಿ ಪ್ರಿಯವಾಗಿದ್ದ ಹರಿಜನೋದ್ಧಾರ ಕಾರ್ಯವನ್ನು ಶ್ರದ್ಧೆಯಿಂದ ಕೈಗೆತ್ತಿಕೊಂಡರು. ಸೇವಾ ಸಂಘವನ್ನು 1935ರಲ್ಲಿ ಪ್ರಾರಂಭಿಸಿ ಅವರ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ರು ಅವರು. ಆ ಸಮಯದಲ್ಲಿ ಹೋಟೆಲ್ಗಳಿಗೆ ಪ್ರವೇಶವಿಲ್ಲ, ದೇವಸ್ಥಾನಗಳಿಗೆಲ್ಲ ಪ್ರವೇಶವಿರಲಿಲ್ಲ. ಅವರು ಹರಿಜನರನ್ನು ಶುದ್ಧ ಸ್ನಾನವೆಲ್ಲ ಮಾಡಿಸಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿದ್ದರು. ಅಂಥ ಒಂದು ಸಾಮಾಜಿಕ ಒಂದು ಪ್ರಯತ್ನವನ್ನು ಅವರು ಬಹಳವಾಗಿ ಮಾಡಿದ್ದಾರೆ. ಕಾರ್ಕಳ ಪರಿಸರದ ಹರಿಜನ ವಿದ್ಯಾರ್ಥಿಗಳಿಗಾಗಿ ಶಬರಿ ಆಶ್ರಮ ನಿರ್ಮಿಸುವುದರಲ್ಲಿ ಇವರ ಪಾಲು ದೊಡ್ಡದು. ದೇವಸ್ಥಾನಗಳಿಗೆ ದಲಿತರ ಪ್ರವೇಶವನ್ನು ನಿರ್ಬಂಧಿಸಿದ್ದ ಕಾಲದಲ್ಲಿ ತಮ್ಮ ನೇತೃತ್ವದಲ್ಲಿ ದಲಿತರನ್ನು ದೇವಸ್ಥಾನ ಪ್ರವೇಶ ಮಾಡುವ ಕ್ರಾಂತಿಕಾರಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದ ಕೆ.ವಿ. ಪ್ರಭುಗಳು ಕೆಲವರ ಕೆಂಗಣ್ಣಿಗೂ ತುತ್ತಾಗಬೇಕಾಯಿತು. ಹೋಟೆಲುಗಳಲ್ಲೂ ಅಸ್ಪೃಶ್ಯತೆಯನ್ನು ನಿವಾರಿಸುವ ಪ್ರಮುಖ ಚಳುವಳಿಯನ್ನು ಕೈಗೊಂಡಿದ್ದ ಕೆ.ವಿ. ಪ್ರಭುಗಳು ನಿಜವಾದ ಅರ್ಥದ ಹರಿಜನೋದ್ಧಾರಕ.
ಅವರೇ ಸ್ಥಾಪನೆ ಮಾಡಿದಂಥ 1931ರಲ್ಲಿ ಈ ಒಂದು ಆಯಿಲ್ ಮಿಲ್ಸನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಕಾರ್ಕಳದಲ್ಲಿ ಬಹಳ ಒಂದು ಮಹತ್ವದ ಒಂದು ಆಯಿಲ್ ಮಿಲ್ಸ್ ಅಂತಲೂ ಈ ಒಂದು ಆಯಿಲ್ ಮಿಲ್ಸನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಕಾರ್ಕಳದಲ್ಲಿ ಕೆವಿ ಪ್ರಭು ಆಯಿಲ್ ಮಿಲ್ ಸ್ಥಾಪಿಸಿದ ವೆಂಕಟೇಶ ಪ್ರಭುಗಳು ಉದ್ಯಮದ ಜೊತೆಗೆ ಚಳುವಳಿಯನ್ನು ನಡೆಸುತ್ತಾ ಬಂದ ವಿಶಿಷ್ಟ ವ್ಯಕ್ತಿ. ಅವರು 1931ರಲ್ಲಿ ಸ್ಥಾಪಿಸಿದ ಕೆವಿ ಪ್ರಭು ಆಯಿಲ್ ಮಿಲ್ಸ್ ಇಂದಿಗೂ ಕಾರ್ಕಳದಲ್ಲಿ ಕಾರ್ಯಾಚರಿಸುತ್ತಿದೆ. ಇಂದು ಅವರ ಮೊಮ್ಮಗ ಈ ಆಯಿಲ್ ಮಿಲ್ ಅನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. 1923ರಲ್ಲಿ ಪಾಲುದಾರಿಕೆಯಲ್ಲಿ ಲಕ್ಷ್ಮೀ ವೆಂಕಟೇಶ ಆಯಿಲ್ ಮಿಲ್ಲನ್ನು ಪ್ರಾರಂಭಿಸಿದರು. 31ರಲ್ಲಿ ಅವರು ಸ್ವಂತ ಉದ್ಯಮ ಕೆ ವಿ ಪ್ರಭು ಆಯಿಲ್ ಮಿಲ್ಲನ್ನು ಕೆ ವೆಂಕಟೇಶ್ ಪ್ರಭು ಆಯಿಲ್ ಮಿಲ್ ಅಂತ ಅವರು ಪ್ರಾರಂಭಿಸಿದರು. ಆ ಟೈಮ್ನಲ್ಲಿ ಕ್ವಾಲಿಟಿ ಎಣ್ಣೆ ಮಾಡ್ತಾ ಇರಲಿಲ್ಲ. ಆ ಶುದ್ಧೀಕೃತ ಎಣ್ಣೆಯನ್ನು ಮಾಡಿ ಮಾರಾಟಕ್ಕೆ ಮಾಡಿದ್ದು ಅವರೊಂದು ಪ್ರಯತ್ನ ಮಾಡಿ ಮತ್ತು ಸರ್ಕಾರಕ್ಕೆ ಬರುವ ಎಲ್ಲ ಆದಾಯ ಸೇಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕೊಡುವಂಥವರು ಆಗಿದ್ದರು ಅವರು. ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕಾರ್ಕಳ ಹಿಂದುಳಿದಿರುವಂಥ ಒಂದು ತಾಲೂಕು ಅಥವಾ ಪಟ್ಟಣ ಅಲ್ಲ. ನಿಮಗೆ ಗೊತ್ತಾ, ಇಡೀ ಅವಿಭಜಿತ ಕರಾವಳಿ ಜಿಲ್ಲೆಯಲ್ಲಿ ಆರಂಭ ಆದಂಥ ಒಂದು ಕ್ಯಾಶ್ಯೂ ಬಿಸ್ನೆಸ್, ಕ್ಯಾಶ್ಯೂ ಫ್ಯಾಕ್ಟ್ರಿ ಏನಿದೆ, ಅದು ಮೊದಲಾಗಿ ಆರಂಭ ಆದದ್ದೇ ಈ ಕಾರ್ಕಳದಲ್ಲಿ. 120ಕ್ಕೂ ಮಿಕ್ಕಿದ ಕ್ಯಾಶ್ಯೂ ಫ್ಯಾಕ್ಟ್ರಿಗಳು ಈಗ ಕಾರ್ಕಳ ತಾಲೂಕಿನಲ್ಲಿದೆ. ಅದೇ ರೀತಿಯಲ್ಲಿ ಬೀಡಿ ಉದ್ಯಮ ಕೂಡ 1930ರಲ್ಲಿ ಭಾರತ್ ಬೀಡಿ ಅನ್ನುವಂಥ ಒಂದು ಉದ್ಯಮ ಆರಂಭ ಆದದ್ದು ಕಾರ್ಕಳದಲ್ಲಿ. ಕಾರ್ಕಳದ ಗೇರು ಕಾರ್ಖಾನೆ. ಮೊದಲ ಗೇರು ಕಾರ್ಖಾನೆ ಆರಂಭಿಸಿದ ಹೆಗ್ಗಳಿಕೆ ಕಾರ್ಕಳಕ್ಕಿದೆ. ಗೇರು ಉದ್ಯಮ ಕಾರ್ಕಳದ ಅಭಿವೃದ್ಧಿಯ ದಿಕ್ಕನ್ನೇ ಬದಲಿಸಿತ್ತು. ಕೈಗಾರಿಕಾ ಉದ್ಯಮವಾಗಿ ಬಂದ ಗೇರು ಉದ್ಯಮ ಕಾರ್ಕಳದಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟಿತ್ತು. ಅದನ್ನು ನಂಬಿದ ಕಾರ್ಮಿಕರಿಗೆ ಆಧಾರ ಸ್ತಂಭವಾಗಿ ಬೆಳೆಯಿತು. ಇಲ್ಲಿ ಪುರುಷರಿಗಿಂತಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ರು. ಇದು ಕಾರ್ಕಳದ ಅಭಿವೃದ್ಧಿಯ ದಿಕ್ಕನ್ನೇ ಬದಲಿಸಿತು. ಗೇರು ಬೀಜದ ಉದ್ಯಮ ಇಲ್ಲಿ ಪ್ರಾರಂಭದಲ್ಲಿ BR ಕಾಮತ್ ಆ್ಯಂಡ್ ಸನ್ಸ್ ಅವರು ಇಲ್ಲಿ ಗೇರು ಬೀಜದ ಫ್ಯಾಕ್ಟ್ರಿಯನ್ನು ಇಟ್ಟು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು, ನಿರ್ಯಾತ ಮಾಡಲಿಕ್ಕೆ. ಹಾಗೆ ಅಲ್ಲಿಂದ ಪ್ರಾರಂಭವಾದ ಒಂದು ಅವರ ಇವತ್ತು ಫ್ಯಾಕ್ಟ್ರಿ ಇವತ್ತು ಇಷ್ಟು ವಿಶಾಲ ಮಟ್ಟಿಗೆ ಬಂದಿದೆ ಅಂತ ಹೇಳಿದರೆ, ನಮ್ಮ ಕಾರ್ಕಳ ಇಡೀ ತಾಲೂಕಿನಲ್ಲಿ ನೀವು ಲೆಕ್ಕ ಹಾಕಿದರೆ ಇವತ್ತು ಸಾಧಾರಣ 120 ತನಕ ಕ್ಯಾಶ್ಯೂ ಫ್ಯಾಕ್ಟ್ರಿಗಳು ಇಲ್ಲಿ ಉಂಟು. ಮೊದಲ ಗೇರು ಕಾರ್ಖಾನೆಯನ್ನು ಕಾರ್ಕಳದಲ್ಲಿ ಸ್ಥಾಪಿಸಿದ ಕೀರ್ತಿ BR ಕಾಮತ್ಗೆ ಸಲ್ಲುತ್ತದೆ. ನೂರಾರು ಮಹಿಳೆಯರಿಗೆ ಇಲ್ಲಿ ಉದ್ಯೋಗ ನೀಡುವ ಮೂಲಕ BR ಕಾಮತ್ರು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ ಕೀರ್ತಿಯನ್ನು ಪಡೆದರು. ಕಾರ್ಕಳದಲ್ಲಿ BR ಕಾಮತರು ಆರಂಭಿಸಿದ ಗೇರು ಉದ್ಯಮ ಇಂದು ಇಡೀ ಕರಾವಳಿ ಕರ್ನಾಟಕಕ್ಕೆ ಪಸರಿಸಿ ಅಭಿವೃದ್ಧಿಯ ದಿಕ್ಕನ್ನೇ ಬದಲಾಯಿಸಿದ್ದು ಈಗ ಇತಿಹಾಸ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳಿಗೆ ಕಾರ್ಕಳ ಒಂದು ದೊಡ್ಡ ಒಂದು ಸ್ಥಳ, ಇಲ್ಲಿ ದೊಡ್ಡ ಪಟ್ಟಣ. ಹಾಗಾಗಿ ಇಲ್ಲಿ ಸಾಕಷ್ಟು ಬ್ಯಾಂಕ್ಗಳು, ಸಾಕಷ್ಟು ಅಡ್ವಾನ್ಸ್ಗಳು ಇಲ್ಲಿ ಬೇಕಾದಾಗೆ ದುಡ್ಡು ಕೊಡುವಂಥದ್ದು ದೊಡ್ಡ ನಮೂನೆ ವ್ಯವಹಾರ ಇಲ್ಲಿ ಬ್ಯಾಂಕಿನಲ್ಲಿ ಉಂಟು. ಹಾಗಾಗಿ ಉದ್ಯೋಗ ಈ ಗೇರು ಬೀಜದಲ್ಲಿ ಇವತ್ತು ಸಾಕಷ್ಟು ಬ್ಯಾಂಕಿನವರು ಸಹಕಾರ ಉಂಟು.
ಈಗ ನಾವು ಈಗ ಬಿ ಆರ್ ಕಾಮತ್ರಲ್ಲಿ 1958ರಲ್ಲಿ ಅವರ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ನನಗೆ ಅಣ್ಣ ಆಗಬೇಕು ಅವರು, ನಮ್ಮ ಅಣ್ಣ. ನಾನು 1988ರಲ್ಲಿ ಇಟ್ಟದ್ದು. ನನ್ನ ಫ್ಯಾಕ್ಟ್ರಿಗೆ ಇವತ್ತು 26-27 ವರ್ಷ ಆಗ್ತದೆ ಅಷ್ಟೇ. ಹಾಗೆ ನಾನು ಪ್ರಾರಂಭ ಮಾಡುವಾಗ ನನ್ನ ಫ್ಯಾಕ್ಟ್ರಿ ನಾವು 8-10 ಚೀಲದಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಇವತ್ತು ಅಭಿವೃದ್ಧಿ ಆಗಿ ಇವತ್ತು ಅದು ಸಾಧಾರಣ 200ರಷ್ಟು ಗೋಣಿ ಚೀಲಗಳ ಕೆಲಸ ನಾವು ಮಾಡ್ತೇವೆ. ಗಾಯತ್ರಿ ಡಿಸ್ಟ್ರಿಬ್ಯೂಟರ್ಸ್ ಅನ್ನುವ ಹೆಸರಿನ ತಮ್ಮ ಗೇರು ಕಾರ್ಖಾನೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಬೋಳ ಪ್ರಭಾಕರ್ ಕಾಮತ್ ಬಿಆರ್ ಕಾಮತ್ ರವರ ಸಹೋದರ. ಕಾರ್ಕಳದಲ್ಲಿರುವ ಇವರ ಉದ್ಯಮ ನೂರಾರು ಮಂದಿಗೆ ಉದ್ಯೋಗ ಕೊಡಿಸುವುದರ ಜೊತೆಗೆ ಕಾರ್ಕಳದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ದೇಶ ವಿದೇಶಗಳಿಗೆ ಇಲ್ಲಿಂದ ರಫ್ತಾಗುವ ಕ್ಯಾಶ್ಯೂ ವಿಶೇಷ ಮಾನ್ಯತೆಯನ್ನು ಪಡೆದಿರೋದು ಹೆಮ್ಮೆಯ ಸಂಗತಿ. ಭಾರತ್ ಬೀಡಿ ಬೀಡಿ ಉದ್ಯಮದಲ್ಲಿ ಅಂತಾರಾಷ್ಟ್ರೀಯ ಹೆಸರನ್ನು ಪಡೆದ ಭಾರತ್ ಬೀಡಿ ಅನ್ನುವ ಉದ್ಯಮ ಹುಟ್ಟಿದ್ದು ಕಾರ್ಕಳದಲ್ಲೇ. ದಿವಂಗತ ಮಂಜುನಾಥ ಪೈ ಅವರು ಪ್ರಾರಂಭಿಸಿದ ಈ ಉದ್ಯಮ ಲಕ್ಷಾಂತರ ಮಂದಿಗೆ ಉದ್ಯೋಗ ನೀಡಿದ ಕೀರ್ತಿಯನ್ನು ಪಡೆದಿದೆ. ಭಾರತ್ ಬೀಡಿ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಸ್ಥಾಪನೆಗೊಂಡದ್ದು ಕಾರ್ಕಳದಲ್ಲಿ. ಕಾರ್ಕಳ ಊರಿನಿಂದ ಒಂದು ಪುಟ್ಟ ಗ್ರಾಮ ಇದೆ, ದುರ್ಗ ಅಂತ. ಅಲ್ಲಿಂದ ನಮ್ಮ ಅಜ್ಜಂದಿನವರು ಹಾಗೆ ಮಂಜುನಾಥ್ ಪೈ ಅವರು ಕಾರ್ಕಳಕ್ಕೆ ಬಂದು 17ನೇ ವರ್ಷದ ಪ್ರಾಯದಲ್ಲಿ ನಮ್ಮ ಈ ಸಂಸ್ಥೆಯನ್ನು ವಿಶೇಷವಾಗಿ ಅಂದು ನಾಗರ ಪಂಚಮಿಯ ದಿನ ಕೇವಲ 30 ರೂಪಾಯಿ ಬಂಡವಾಳದಲ್ಲಿ ಸ್ವತಃ ಅವರ ಕೈಯಲ್ಲಿ 30 ರೂಪಾಯಿ ಬಂಡವಾಳವನ್ನು ಹಾಕ್ಕೊಂಡು 30 ಜುಲೈ 1930 ಅಂದು ನಮ್ಮ ಉದ್ಯಮ ಸ್ಥಾಪನೆಗೊಂಡಿತು. ಸೊ ಹಾಗೆ ವಿಶೇಷವಾಗಿ ಆ ಒಂದು 30 ನಂಬರ್ ನಮ್ಮ ಒಂದಿಗೆ ಅದೇ ಪ್ರಕಾರ ನಮ್ಮೊಟ್ಟಿಗೆ ಅಸೋಸಿಯೇಟ್ ಆಗಿ ಬರ್ತಾ ಇದೆ ವರ್ಷಗಳಿಂದ. ಕಾರ್ಕಳದಲ್ಲಿರುವ ಬಡ ಕುಟುಂಬಗಳಿಗೆ ಮನೆಯಲ್ಲೇ ಇದ್ದು ಕೆಲಸ ಮಾಡಿ ಸಂಪಾದಿಸುವ ಉದ್ದಿಮೆಯಾಗಿ ಇದು ಬೆಳೆಯಿತು. 1930 ಜುಲೈ 30ರಂದು 30 ರೂಪಾಯಿ ಬಂಡವಾಳದೊಂದಿಗೆ ಆರಂಭಿಸಿದ ಈ ಉದ್ಯಮ 30 ಮಾರ್ಕಿನ ಟ್ರೇಡ್ ಮಾರ್ಕ್ನೊಂದಿಗೆ ಜಗತ್ತಿನಾದ್ಯಂತ ಪ್ರಸಿದ್ಧಿಗೊಂಡಿತು. ಭಾರತ್ ಬೀಡಿ ಉದ್ಯಮವು ಕಾರ್ಕಳದ ಒಂದು ಹೆಗ್ಗುರುತು. ಕುಶಲಕರ್ಮಿಗಳಿಗೂ ಕಾರ್ಕಳ ಹೆಸರುವಾಸಿಯಾದಂಥ ಒಂದು ಪಟ್ಟಣ. ಇಲ್ಲಿಯ ಭಗವಾನ್ ಬಾಹುಬಲಿಯ ವಿಗ್ರಹ ಇರಬಹುದು, ಜೊತೆಗೆ ಧರ್ಮಸ್ಥಳದ ಭಗವಾನ್ ಬಾಹುಬಲಿಯ ವಿಗ್ರಹ ಕೂಡ, ಇದೆಲ್ಲವೂ ಕೂಡ ಕಾರ್ಕಳದಲ್ಲಿ ಕೆತ್ತನೆ ಆಗಿರುವಂಥ ವಿಗ್ರಹಗಳು. ಬಹಳಷ್ಟು ಕಡೆ ನಮ್ಮ ಉಭಯ ಜಿಲ್ಲೆಗಳು ಮಾತ್ರವಲ್ಲ, ನಮ್ಮ ರಾಜ್ಯ ಮಾತ್ರವಲ್ಲ, ದೇಶದ ವಿವಿಧೆಡೆಗಳಿಗೆ ಇಲ್ಲಿಂದ ಕೆತ್ತನೆಯಾದಂಥ ವಿಗ್ರಹಗಳು ರವಾನೆ ಆಗ್ತದೆ ಅನ್ನುವಂಥದ್ದು. ಕರ್ಗಲ್ಲಿನ ಈ ಪಟ್ಟಣದಲ್ಲಿ ಇಲ್ಲಿರುವ ಆ ಕಲ್ಲುಗಳಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಶಿಲೆಗಳನ್ನು ಅರಳಿಸುವ ಶಿಲ್ಪಿಗಳ ಕಾಯಕ ಕಾರ್ಕಳದ ವೈಶಿಷ್ಟ್ಯತೆಗಳಲ್ಲೊಂದು. ಕಾರ್ಕಳದ ಶಿಲ್ಪಿಗಳ ಶಿಲ್ಪಕಲೆ ಇಡೀ ರಾಜ್ಯ ದೇಶಕ್ಕೆ ಚಿರಪರಿಚಿತ. ಇಲ್ಲಿನ ಶಿಲ್ಪಿಗಳು ಅರಳಿಸಿದ ಸುಂದರ ಕಲಾಕೃತಿಗಳು, ಬೃಹತ್ ವಿಗ್ರಹಗಳು ದೇಶ ವಿದೇಶಗಳಲ್ಲೂ ಪ್ರಖ್ಯಾತಿ.
ಕಾರ್ಕಳದ ಅಲ್ಲಲ್ಲಿ ನೀವು ವಿಗ್ರಹಗಳನ್ನು ಕೆತ್ತುವ ಶಿಲ್ಪಿಗಳನ್ನು ಕಾಣಬಹುದು. ದೇವಸ್ಥಾನಗಳಲ್ಲಿ ಪೂಜೆಗೆ ಒಳಪಡುವ ವಿಗ್ರಹಗಳು ಸೇರಿದಂತೆ ಬೃಹತ್ ಮಟ್ಟದ ಕಲ್ಲಿನ ಕೆತ್ತನೆಗಳು ರಾಜರ ಕಾಲದಿಂದಲೇ ಇಲ್ಲಿ ನಡೆಯುತ್ತಾ ಬಂದಿದೆ. ಈಗ ಶಿಲ್ಪಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು ಹಾಗೂ ಶಿಲ್ಪಕ್ಕೆ ಸಂಬಂಧಪಟ್ಟ ಮೂರ್ತಿಗಳು ಇಲ್ಲಿ ಕಾರ್ಕಳದಲ್ಲಿವೆ. ಅದರಲ್ಲೂ ಗೋಮಟೇಶ್ವರ ಮೂರ್ತಿ ಅತ್ಯಂತ ಪ್ರಸಿದ್ಧವಾಗಿದ್ದು, ಕಾರ್ಕಳದ ಹೆಸರನ್ನು ಶಿಲ್ಪಕಲೆಯಲ್ಲಿ ಅದನ್ನು ವಿಶ್ವದಾದ್ಯಂತ ಪ್ರಸರಿಸುವಂಥ ಒಂದು ಸ್ಥಳವು ಕಾರ್ಕಳ. ಕಾರ್ಕಳದ ಶಿಲ್ಪಿಗಳ ಕೈಚಳಕವನ್ನು ರಾಜ್ಯಾದ್ಯಂತ ದೇವಸ್ಥಾನ, ಚರ್ಚ್, ಇಗರ್ಜಿ, ಬಸದಿಗಳಲ್ಲಿ ಕಾಣಬಹುದಾಗಿದೆ. ಕಾರ್ಕಳ, ವೇಣೂರು, ಧರ್ಮಸ್ಥಳಗಳಲ್ಲಿರುವ ಬಾಹುಬಲಿಯ ಏಕಶಿಲಾ ಮೂರ್ತಿಗಳು ರಾಷ್ಟ್ರದಾದ್ಯಂತದಿಂದ ಜನರನ್ನು ಆಕರ್ಷಿಸುತ್ತಿದೆ. ಈ ಬಾಹುಬಲಿಯ ವಿಗ್ರಹಗಳು ಕಾರ್ಕಳದಲ್ಲೇ ಕೆತ್ತಲ್ಪಟ್ಟಿವೆ. ರೇಂಜಾಳ ಗೋಪಾಲಕೃಷ್ಣ ಶೆಣೈ ಕಾರ್ಕಳಕ್ಕೆ ಹೆಸರು ತಂದುಕೊಟ್ಟ ಮತ್ತೊಬ್ಬ ವ್ಯಕ್ತಿ ರೇಂಜಾಳ ಗೋಪಾಲಕೃಷ್ಣ ಶೆಣೈ. ಇವರ ಪ್ರಮುಖ ಬೃಹತ್ ಶಿಲ್ಪಕಲೆಯನ್ನು ಹೇಳಬಹುದಾಗಿದ್ದರೆ ಧರ್ಮಸ್ಥಳದ ಭಗವಾನ್ ಬಾಹುಬಲಿಯ ಮೂರ್ತಿ. ಕಾರ್ಕಳದಲ್ಲಿ ಶ್ರೀಮದ್ ಭುವನೇಂದ್ರ ಶಿಲ್ಪಕಲಾ ಶಾಲೆಯನ್ನು ಆರಂಭಿಸಿದ ರೇಂಜಾಳ ಗೋಪಾಲಕೃಷ್ಣ ಶೆಣೈ ಅವರು ಅನೇಕ ಶಿಷ್ಯರನ್ನು ಹೊಂದಿದ್ದರು. ಅವರು ನಿರ್ಮಿಸಿದ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದ 4 ಶಿಲಾ ಕಂಬಗಳ ಕೆತ್ತನೆ ಈಗಲೂ ಜನರನ್ನು ಆಕರ್ಷಿಸುತ್ತಿದೆ. ಸುಮಾರು 8 ವರ್ಷಗಳ ಅವಧಿಯಲ್ಲಿ ನಿರ್ಮಿಸಿದ ಈ ಕಂಬಗಳಲ್ಲಿ ಬಳ್ಳಿಗಳು, ಚಿಗುರೆಲೆಗಳು, ಮೊಗ್ಗು ಹೂಗಳು, ಹಕ್ಕಿಗಳು, ಕೀಟಗಳು, ಸರಪಳಿ, ದ್ರಾಕ್ಷಿ ಗೊಂಚಲು ಅತಿ ಸೂಕ್ಷ್ಮವಾಗಿ ಕೆತ್ತಿದ್ದು ನೋಡಲು ಆಕರ್ಷಣೀಯವಾಗಿದೆ. ಧರ್ಮಸ್ಥಳಕ್ಕೆ 39 ಅಡಿ ಎತ್ತರದ ಬಾಹುಬಲಿ ಮೂರ್ತಿ, ಉತ್ತರ ಪ್ರದೇಶದ ಋಷಿಕೇಶದಲ್ಲಿ ಶ್ರೀ ಗೋಪಾಲಕೃಷ್ಣನ ವಿಗ್ರಹ, ಆಗ್ರಾ ಬಳಿಯ ಫಿರೋಜಾಬಾದ್ನಲ್ಲಿ 33 ಅಡಿ ಎತ್ತರದ ಬಾಹುಬಲಿ, ಧಾರವಾಡದ ಆಲೂರಿನಲ್ಲಿ 6 ಅಡಿ ಎತ್ತರದ ವೀರಭದ್ರನ ಮೂರ್ತಿ, ಜಪಾನಿನ ನಾರಾ ಎಂಬಲ್ಲಿ 67 ಅಡಿ ಎತ್ತರದ ಬುದ್ಧನ ಮೂರ್ತಿ ಮುಂತಾದವು ಶಿಲ್ಪಿ ಗೋಪಾಲಕೃಷ್ಣ ಶೆಣೈ ಅವರ ಅಪೂರ್ವವಾದ ಕೆಲವು ಕೆತ್ತನೆಗಳು. ಈಗಲೂ ಅತ್ಯಂತ ಹೆಚ್ಚು ಶಿಲ್ಪಶಾಲೆಗಳು ಅಂತ ಸ್ಥಳ ಕಾರ್ಕಳ. ಅನೇಕ ದೇವಸ್ಥಾನಗಳಿಗೆ ಕಾರ್ಕಳದಿಂದಲೇ ಮೂರ್ತಿಗಳನ್ನು, ಶಿಲ್ಪದಿಂದ ಕೆತ್ತಿದ ಮೂರ್ತಿಗಳನ್ನು ಕೊಂಡೋಗುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಉಲ್ಲೇಖಿಸುವುದಾದರೆ, ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂಥ 36 ಅಡಿ ಎತ್ತರದ ಬಾಹುಬಲಿ ವಿಗ್ರಹವು ಒಂದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಅದನ್ನು ಕೆತ್ತಿದವರು ಜಗತ್ಪ್ರಸಿದ್ಧ ಶಿಲ್ಪಿಗಳಾದ ರೇಂಜಾಳ ಗೋಪಾಲ ಶೆಣೈ ಅವರು. ನಮ್ಮೂರು ನಮ್ಮ ಜನ ಈ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರುತ್ತದೆ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೇನೆ. ನಮ್ಮೂರು ನಮ್ಮ ಜನ ಕಾರ್ಕಳ ಪಟ್ಟಣದಲ್ಲಿ ನಾನಿದ್ದೇನೆ. ಈಗಾಗಲೇ ಕಾರ್ಕಳ ಪಟ್ಟಣದ ಬಗೆಗೆ ನಾನು ತಿಳಿಸ್ತಾ ಇದ್ದೇನೆ. ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ, ಬನ್ನಿ. ಕಾರ್ಕಳದಲ್ಲಿರುವ ಈ ನ್ಯಾಯಾಲಯ ಸುಮಾರು 150 ವರ್ಷಗಳ ಇತಿಹಾಸ ಹೊಂದಿದೆ. ಬ್ರಿಟಿಷರು ಕಟ್ಟಿದ ಈ ನ್ಯಾಯಾಲಯ ಉಡುಪಿ ಜಿಲ್ಲೆಯಲ್ಲೇ ಒಂದು ಉತ್ಕೃಷ್ಟ ಮಟ್ಟದ ಕೋರ್ಟ್ ಕಟ್ಟಡ ಅನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಕೋರ್ಟ್ ಹೊರತುಪಡಿಸಿದರೆ ಕಾರ್ಕಳ ನ್ಯಾಯಾಲಯ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇಲ್ಲಿ ನ್ಯಾಯಾಧೀಶರಾಗಿದ್ದ ಅಬ್ದುಲ್ ನಾಜೀರ್ ಅವರು ಇದೀಗ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವುದು ಕಾರ್ಕಳ ಕೋರ್ಟ್ಗೆ ಸಂದ ಗೌರವ. ಕಾರ್ಕಳದ ಬೋರ್ಡ್ ಹೈಸ್ಕೂಲ್. ಕಾರ್ಕಳದ ಬೋರ್ಡ್ ಹೈಸ್ಕೂಲ್ 2ನೇ ಶತಕದೆಡೆಗೆ ದಾಪುಗಾಲಿಡುತ್ತಿದೆ.
1888ರಲ್ಲಿ ಕಾರ್ಕಳದಲ್ಲಿ ಬೋರ್ಡ್ ಶಾಲೆ ಆರಂಭವಾಗುವ ಮೂಲಕ ಶೈಕ್ಷಣಿಕ ವರ್ಷ ಆರಂಭವಾಯಿತೆಂದು ಹೇಳಬಹುದು. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಸಮಯದಲ್ಲಿ ಸ್ಥಾಪನೆಯಾದ ಈ ಶಾಲೆ ಶೈಕ್ಷಣಿಕ ಕ್ರಾಂತಿಯನ್ನೇ ಎಬ್ಬಿಸಿತು. 1919ರಲ್ಲಿ ಇದು ಪ್ರೌಢಶಾಲೆಯಾಗಿ ಮುಂಬಡ್ತಿ ಹೊಂದಿತು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದ ಕೆಎಸ್ ಹೆಗ್ಡೆ, ವಿಜಯ ಬ್ಯಾಂಕ್ ಸ್ಥಾಪಕ ಎಬಿ ಶೆಟ್ಟಿ ಮೊದಲಾದವರು ಕಲಿತ ಶಾಲೆ ಎಂಬ ಹೆಗ್ಗಳಿಕೆ ಇದೆ. ಕಾರ್ಕಳ ಭುವನೇಂದ್ರ ಕಾಲೇಜು 1960ರಲ್ಲಿ ಸ್ಥಾಪನೆಯಾದ ಭುವನೇಂದ್ರ ಕಾಲೇಜು ಇಲ್ಲಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ವಿದ್ಯಾಸಂಸ್ಥೆ. ಸುಸಜ್ಜಿತ ಲ್ಯಾಬೋರೇಟರಿ, ಗ್ರಂಥಾಲಯ, ಝುವಾಲಜಿಗೆ ಸಂಬಂಧಿಸಿದ ಸಂಗ್ರಹಾಲಯ ಇಲ್ಲಿದೆ. ಭುವನೇಂದ್ರ ಕಾಲೇಜ್ ಕಾರ್ಕಳ ಇದು ನಮ್ಮ ಮಾತೃ ಸಂಸ್ಥೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ್ ಅದರ ಅಂಗಸಂಸ್ಥೆಯಾಗಿ ಕಾರ್ಕಳದಲ್ಲೊಂದು ಪ್ರಮುಖ ವಿದ್ಯಾಸಂಸ್ಥೆಯಾಗಿದೆ. ಈ ಸಂಸ್ಥೆ 1960ರಲ್ಲಿ ಲೇಟ್ ಪ್ರೊಫೆಸರ್ ದಾಮೋದರ ಕಿನಿ ಅವರು ಫೌಂಡರ್ ಪ್ರಿನ್ಸಿಪಲ್ ಆಗಿದ್ದರು. ತುಂಬ ವರ್ಷ ಪ್ರಿನ್ಸಿಪಲ್ ಆಗಿದ್ದ ಕಾಲೇಜ್ ಇದು. ಈಗ 55 ವರ್ಷಗಳು ಈ ಕಾಲೇಜಿಗೆ ಸಂದಿದೆ. ಮೊದಲು PUC ಮತ್ತು ಡಿಗ್ರಿ ಒಟ್ಟಿಗೆ ಇತ್ತು. ಈಗ PUC ಕಾಲೇಜು ಬೇರೆ, ಡಿಗ್ರಿ ಕಾಲೇಜು ಬೇರೆ ಆಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಯಕ್ಷಗಾನ ಕೇಂದ್ರ. ಆಸಕ್ತ ವಿದ್ಯಾರ್ಥಿಗಳು ಈ ಕೇಂದ್ರದಲ್ಲಿ ಯಕ್ಷಗಾನವನ್ನು ಕಲಿಯುತ್ತಿದ್ದಾರೆ. ಯಕ್ಷಗಾನಕ್ಕೆ ಸಂಬಂಧಿಸಿದ ವೇಷಭೂಷಣಗಳ ಅಪೂರ್ವ ಸಂಗ್ರಹವೂ ಇಲ್ಲಿದೆ. ಯಕ್ಷಗಾನ ಮ್ಯೂಸಿಯಂ ಇದೆ, ನೋಡಲೇಬೇಕಾ. ತೆಂಕುತಿಟ್ಟಿನ ಎಲ್ಲ ಅಂಥ ಒಂದು ಯಕ್ಷಗಾನ ಮ್ಯೂಸಿಯಂ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾತ್ರ ಇದೆ. ಅದನ್ನು ಬಿಟ್ಟರೆ ನಮ್ಮದೇ ಯಕ್ಷಗಾನ ಕೇಂದ್ರ. ಅಷ್ಟು ಚೆಂದಾಗಿ ಒಂದು ಯಕ್ಷಗಾನ ಕೇಂದ್ರವನ್ನು ಮಾಡಿದ್ದಾರೆ. ಕಾರ್ಕಳದ ಭುವನೇಂದ್ರ ಕಾಲೇಜಿನ ಯಕ್ಷಗಾನ ಕೇಂದ್ರದಲ್ಲಿ ನಾನಿದ್ದೇನೆ. ಇಲ್ಲೊಂದು ಮ್ಯೂಸಿಯಂ ಇದೆ, ಯಕ್ಷಗಾನದ ಪರಂಪರೆಯನ್ನು ಹೇಳುವಂಥ ಒಂದು ಮ್ಯೂಸಿಯಂ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬಹಳಷ್ಟು ಇಲ್ಲಿ ಕಲಾಕೃತಿಗಳನ್ನು ಮಾಡಲಾಗಿದೆ. ತೆಂಕುತಿಟ್ಟಿನ ಯಕ್ಷಗಾನದ ಕಲಾಕೃತಿಗಳು ಇಲ್ಲಿವೆ. ಯಾವ ಯಾವ ವೇಷಗಳಿವೆ, ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದನ್ನು ಕೂಡ ಇದು ತೋರಿಸ್ತದೆ. ವಿವಿಧ ಬಣ್ಣದ ವೇಷಗಳು. ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಇಡೀ ಯಕ್ಷಗಾನದ ಒಂದು ರಂಗಸ್ಥಳ. ಆ ರಂಗಸ್ಥಳದಲ್ಲಿ ಯಾವ ರೀತಿಯಲ್ಲಿ ಪಾತ್ರಧಾರಿಗಳಿರ್ತಾರೆ, ಅದರ ಹಿಮ್ಮೇಳದವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಅನ್ನುವಂಥದ್ದು. ಚಂಡೆವಾದಕರು ಇರ್ಬೋದು, ಮದ್ದಳೆ ಇರ್ಬೋದು, ಭಾಗವತರು, ಶ್ರುತಿಯವರು ಎಲ್ಲರೂ ಯಾವ ರೀತಿ ಇರ್ತಾರೆ ಮತ್ತು ರಂಗಸ್ಥಳ ಹೇಗಿರ್ತದೆ ಅಂತ ಅನ್ನೋದನ್ನು ಕೂಡ ತೋರಿಸಲಾಗಿದೆ. ಇದೊಂದು ಕೇವಲ ಮ್ಯೂಸಿಯಂ ಮಾತ್ರವಲ್ಲ, ಈ ಕಾಲೇಜಿನಲ್ಲಿ ಒಂದು ಯಕ್ಷಗಾನ ತರಬೇತಿ ಕೇಂದ್ರ ಕೂಡ ಇದೆ. ಇಲ್ಲಿ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುವಂಥ ನಾಟ್ಯ ಗುರುಗಳು ಕೂಡ ಇರ್ತಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ನೆಡ್ಲೆ ನರಸಿಂಹಭಟ್ರು ಸೇರಿದಂತೆ ಮಹಾವೀರ ಪಾಂಡೆ ಅವರವರೆಗೂ ಬಹಳ ಮಂದಿ ಇಲ್ಲಿ ನಾಟ್ಯ ಗುರುಗಳಾಗಿ, ನಿರ್ದೇಶಕರುಗಳಾಗಿ ಬಂದಿದ್ದರು ಅಂತನ್ನುವಂಥದ್ದು. ಯಕ್ಷಗಾನಕ್ಕೆ ಬಹಳಷ್ಟು ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂಥ ಕಾಲೇಜು ಅಂತ ಅನ್ನೋದನ್ನು ಸೇರ್ತದೆ. ಬಹಳ ವಿರಳ ಈ ರೀತಿಯಾಗಿ ಯಕ್ಷಗಾನದ ಒಂದು ಪರಂಪರೆಯನ್ನು ಹೇಳುವಂಥ ಮ್ಯೂಸಿಯಮನ್ನು ಇಟ್ಟುಕೊಳ್ಳೋದು, ಸ್ಥಾಪನೆ ಮಾಡೋದು ಮತ್ತು ಅದನ್ನು ನಿರ್ವಹಣೆ ಮಾಡೋದು ಕೂಡ ಬಹಳ ಕಷ್ಟ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಭುವನೇಂದ್ರ ಕಾಲೇಜಿನಲ್ಲಿ. ಬಹುಶಃ ಕಾರ್ಕಳಕ್ಕೆ ಬಂದಾಗ ಭುವನೇಂದ್ರ ಕಾಲೇಜಿಗೆ ಬಂದರೆ ಇಲ್ಲಿನ ಯಕ್ಷಗಾನದ ಹಿನ್ನೆಲೆಯನ್ನು, ಹಿಮ್ಮೇಳವನ್ನು, ಇಲ್ಲಿ ವೈಶಿಷ್ಟ್ಯತೆಗಳನ್ನು ತೋರಿಸುವಂಥ ಈ ಮ್ಯೂಸಿಯಂಗೆ ಖಂಡಿತವಾಗಿ ನೀವು ಭೇಟಿ ಕೊಡ್ಬೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಿಸುತ್ತಿರುವ ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕ್ ಕಾರ್ಕಳದ ಆಕರ್ಷಣೀಯ ತಾಣಗಳಲ್ಲಿ ಒಂದು. ಇಲ್ಲಿಗೆ ಬಂದರೆ ಇಲ್ಲಿಯ ನಿರ್ವಾಹಕರಾಗಿರುವ ಸುರೇಂದ್ರ ಸುವರ್ಣ ಅವರು ನಿಮ್ಮನ್ನು ಇದಿರುಗೊಳ್ಳುತ್ತಾರೆ.
ಕಾರ್ಕಳಕ್ಕೆ ಯಾರೇ ಪ್ರವಾಸಿಗರು ಬಂದರೆ ಇಲ್ಲಿರುವಂಥ ಈ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿಗೆ ಅಂತೂ ಬರಲೇಬೇಕು. ಆ ರೀತಿಯಾದಂಥ ಒಂದು ಒಳ್ಳೆಯ ಪ್ರವಾಸಿ ಧಾಮ ಕೂಡ ಹೌದು. ಮತ್ತು ಕೋಟಿ ಚೆನ್ನಯ್ಯರ ಬಗೆಗೆ ಮಾಹಿತಿಯನ್ನು ನೀಡುವಂಥ ಮತ್ತು ತುಳುನಾಡಿನ ಬಗೆಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವಂಥ ರೀತಿಯಲ್ಲಿ ಈ ಒಂದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಹೊಕ್ಕ ಕೂಡಲೇ ಆರಂಭದಲ್ಲಿ ಎಡಗಡೆಗೆ ಅವರು ಯಾರೇ ಬಂದರೂ ಕೂಡ ಪ್ರವಾಸ ಎಡಗಡೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಎಡಗಡೆ ಇಲ್ಲಿ ಬಂದು ನೀವು ನೋಡ್ತಾ ಇದ್ದೀರಿ ಕಂಬಳ ಇದೆ, ಯಾವ ರೀತಿಯಲ್ಲಿ ಕಂಬಳವನ್ನು ಇಲ್ಲಿ ಸಂಘಟನೆ ಮಾಡಲಾಗ್ತಾ ಇದೆ ಅಂತ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಈ ಕೃಷಿಗೆ ಸಂಬಂಧಿಸಿದಂಥ ಕೆಲವೊಂದು ಚಿತ್ರಕಲೆಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಅದೆಲ್ಲವನ್ನು ನೀವು ನೋಡ್ತಾ ಬರ್ತೀರಿ ಅಂತ ಅನ್ನುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಬರ್ತಾ ಮತ್ತು ಕೊನೆಯದಾಗಿ ಅದೇ ರೀತಿಯಲ್ಲಿ ಈ ಬಲಗಡೆಗೆ ತಿರುಗಲಾಗ್ತದೆ. ಬಲಗಡೆಯಲ್ಲಿ ಬಂದಾಗಲೂ ಕೂಡ ನಮ್ಮ ತುಳುನಾಡಿನ ಆಟಗಳು ಅಂದರೆ ಚೆನ್ನಮನೆ ಆಟ ಆಗಿರ್ಬೋದು ಅಥವಾ ಇನ್ನಿತರ ಆಟಗಳು, ಆಮೇಲೆ ಬೋಂಟೆ ಅಂದರೆ ಬೇಟೆಗೆ ಹೋಗುವಂಥ ಒಂದಷ್ಟು ಸನ್ನಿವೇಶಗಳು ಮತ್ತು ಈ ಕೋಳಿ ಅಂಕ ಆಗಿರಬಹುದು, ಈ ರೀತಿಯಾದಂಥ ಛತ್ರ ಚಾಮರಗಳು ಅಂದರೆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದಷ್ಟು ಕಲೆಗಳನ್ನು ಕೂಡ ಇಲ್ಲಿ ನೀವು ಕಾಣ್ತಾರೆ. ಎಸ್, ನಾನೀಗ ಇಲ್ಲಿ ನಿಂತಿದ್ದೇನೆ ವೀಕ್ಷಕರೇ. ಇಲ್ಲಿಗ ನೀವು ನೋಡ್ತಾ ಇದ್ದೀರಿ ಅವಳಿ ಮರಗಳು ಇವೆ. ಇದು ಬಹಳ ವಿಶೇಷ ಮತ್ತು ಕಾಕತಾಳೀಯ ಕೂಡ ಹೌದು. ಈ ಅವಳಿ ಮರದ ವಿಶೇಷತೆ ಏನಂತ ಹೇಳಿದ್ರೆ, ಈ ಮರ ಎರಡು ಮರ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಎರಡು ಮರಗಳು ಕೂಡ ಒಂದೇ ರೀತಿಯಾಗಿವೆ. ಯಾವ ರೀತಿಯಲ್ಲಿ ಅವಳಿ ಮಕ್ಕಳು ಇರ್ತಾರೆ ಅದೇ ರೀತಿ ಕೋಟಿ ಚೆನ್ನಯ್ಯರು ಕೂಡ ಅವಳಿ ವೀರರು ಅಂತ ಹೇಳ್ತಾರೆ. ತುಳುನಾಡಿನ ಅವಳಿ ವೀರರು ಕೋಟಿ ಚೆನ್ನಯ್ಯರು. ಅದೇ ರೀತಿಯಲ್ಲಿ ಈ ಮರ ಕೂಡ ಎರಡು ಮರ ಇಲ್ಲಿ ಅವಳಿ ಮರಗಳು ಅಂತಲೂ. ಇದು ಈ ಒಂದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇ ಇದ್ದಂಥ ಎರಡು ಸಣ್ಣ ಗಿಡಗಳಾಗಿದ್ವು. ಅದು ಬಹುಶಃ ಇದು ಕಾಕತಾಳೀಯವು ಕೂಡ ಆಗಿರ್ಬೋದು ಏನೋ. ಹಾಗಾಗಿ ಆ ಮರವನ್ನು ಅದೇ ರೀತಿಯಲ್ಲಿ ಈ ಒಂದು ಥೀಮ್ ಪಾರ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಟ್ಟುಬಿಟ್ರು. ಅದೀಗ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ, ಒಂದನ್ನು ಮೀರಿ ಮತ್ತೊಂದು ಬೆಳೆದಿಲ್ಲ, ಒಂದು ಸಣ್ಣದು ಮತ್ತೊಂದು ದೊಡ್ಡದು ಅಂತ ಅನ್ನೋ ರೀತಿಯಲ್ಲಿಲ್ಲ, ಎರಡೂ ಕೂಡ ಒಂದೇ ತೆರನಾಗಿ ಬೆಳೆದಿದೆ. ಯಾವ ರೀತಿಯಲ್ಲಿ ಕೋಟಿ ಚೆನ್ನಯ್ಯರು ಅವಳಿ ವೀರರು ಒಂದೇ ಮನಸ್ಸಿನವರು ಆಗಿದ್ದರು ಅದೇ ರೀತಿಯಾದಂಥ ರೀತಿಯಲ್ಲಿ ಈ ಮರ ಕೂಡ ಬೆಳೆದಿರುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ಕಾಕತಾಳೀಯ ಅಂತ ಅನ್ನುವಂಥದ್ದು. ಎಸ್, ಇದೇ ರೀತಿಯಾಗಿ ಅಂದರೆ ನಿಮ್ಮನ್ನು ಈ ಥೀಮ್ ಪಾರ್ಕ್ಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಬರುವಂಥ ಪ್ರವಾಸಿಗರನ್ನು ಇದೆಲ್ಲ ವಿವರಣೆಗಳನ್ನು ಕೂಡ ಕೊಡ್ತಾರೆ. ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಬಹಳ ವರ್ಷಗಳ ಹಿಂದೆ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಅಂತೂ ನಿರ್ಮಾಣಗೊಂಡು ಸಿದ್ಧಗೊಂಡು ಈಗ ಪ್ರವಾಸಿಗರಿಗೆ ಮತ್ತು ಅದನ್ನು ಕೋಟಿ ಚೆನ್ನಯ್ಯರ ಬಗ್ಗೆಗೆ ಮಾಹಿತಿಗಳನ್ನು ನೀಡುವಂಥ ರೀತಿಯಲ್ಲಿ ಮತ್ತು ಪ್ರವಾಸಿಗರಿಗೂ ಕೂಡ ಒಂದು ಒಳ್ಳೆಯ ಪ್ರವಾಸಿ ಧಾಮವಾಗಿ ಇದು ಬೆಳೆದಿದೆ ಅಂತ ಅನ್ನುವಂಥದ್ದು. ಈಗ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನ ಒಳಗಡೆ ಹೋಗ್ತಾ ಇದ್ದ ಹಾಗೇನೆ ಇಲ್ಲೊಂದು ದಾರಂದ ಮತ್ತು ಬಾಗಿಲು ಕಾಣ್ತಾ ಇದೆ. ಬಹಳ ಹಿಂದಿನ ಕಾಲದಲ್ಲಿ ಮನೆಗಳು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಬಾಗಿಲುಗಳನ್ನು ಹಾಕ್ತಾರೆ. ಈಗ ಸಾಧ್ಯ ಇಲ್ಲ, ಬಹಳ ಕಾಸ್ಟ್ಲಿ. ಈ ಬಾಗಿಲಿನ ವಿಶೇಷ ಏನು ಅಂತ ಹೇಳಿದ್ರೆ, ಬಹುಶಃ ಈ ಸೌಂಡ್ ಕೇಳಿದರೆ ನಿಮಗೆ ಆನೆ ಗೀಳು ಇಡುವಂಥ ಒಂದು ಸೌಂಡ್ನ ರೀತಿಯಲ್ಲಿ ಕೇಳ್ತಾ ಇದೆ. ಇದಕ್ಕೆ ಆನೆ ಬಾಗಿಲು ಅಂತ ಹೇಳ್ತಾರೆ. ಎಸ್, ಇನ್ನು ಒಳಗೆ ಬಂದ ಕೂಡಲೇ ಇಲ್ಲಿ ಕೋಟಿ ಚೆನ್ನಯ್ಯರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಕಥೆಗಳನ್ನು ಹೇಳುವಂಥ ರೀತಿಯಲ್ಲಿ ಮರದ ಗೊಂಬೆಗಳನ್ನು ಇಡಲಾಗಿದೆ ಇಲ್ಲಿ ಬಂದಾಗ. ಮತ್ತು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿರುವ ಈ ಕಟ್ಟಡವನ್ನು ನೀವು ನೋಡ್ತಾ ಇದ್ದೀರಿ, ಈ ಮಂಗಳೂರು ಹಂಚನ್ನು ಬಳಕೆ ಮಾಡಿ ಕಟ್ಟಿರುವಂಥದ್ದು. ಅದರ ಜೊತೆಯಲ್ಲಿ ಇಡೀ ಕಟ್ಟಡವನ್ನು ಹಳೆಯ ನಮ್ಮ ಮನೆಗಳು ಇದ್ದಾವಲ್ಲ, ಯಾವ ರೀತಿಯಲ್ಲಿ ಹಳೆಯ ಮನೆಗಳನ್ನು ಕಟ್ತಾರೆ ಅದೇ ರೀತಿಯಲ್ಲಿ ಕಟ್ಟಲಾಗಿದೆ. ಇಲ್ಲಿ ಸಿಮೆಂಟನ್ನು ಬಳಕೆ ಮಾಡಲಿಲ್ಲ, ಏನೋ ಸ್ವಲ್ಪ ಸಿಮೆಂಟನ್ನು ಬಳಕೆ ಮಾಡಿದಾರಂತೆ. ಭಾಳ ಮುಖ್ಯವಾಗಿ ಮಣ್ಣನ್ನು ಬಳಕೆ ಮಾಡಿದ್ದಾರೆ. ಹಳೆಯ ಕಾಲಮಾನದಲ್ಲಿ ಆ ಸಂದರ್ಭಗಳಲ್ಲಿ ಮನೆಗಳನ್ನು ಕಟ್ಟುವಾಗ ಮಣ್ಣು ಮತ್ತು ಇನ್ನಿತರ ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಎಲ್ಲೂ ಕೂಡ ಕೆಮಿಕಲ್ ಪೇಂಟ್ಗಳನ್ನು ಬಳಕೆ ಮಾಡುವುದಿಲ್ಲ, ಆಗ ಇರಲಿಲ್ಲ. ಸೊ ಈ ಗೋಡೆ ಏನು ಈ ಕಲರ್ ಕಾಣ್ತಾ ಇದ್ದೀರಿ, ಈ ಕಲರನ್ನು ಸುಣ್ಣ ಬಣ್ಣ ಬಳದದ್ದಲ್ಲ, ಇದು ಕಟ್ಟುವಾಗಲೇ ಬಂದಿರುವಂಥ ಒಂದು ಬಣ್ಣ. ಸೊ ಆ ರೀತಿಯಾಗಿ ಇದನ್ನು ಕಟ್ಟಲಾಗಿದೆ. ಅಂದರೆ ಇಲ್ಲಿರುವ ಇದು ಕಟ್ಟಡಗಳನ್ನು ಕಟ್ಟುವಾಗಲೂ ಕೂಡ ಅದನ್ನೇ ಇಲ್ಲಿ ಆ ರೀತಿಯಾದಂಥ ಒಂದು ತಂತ್ರ, ಅಂದರೆ ಹಳೆಯ ತಂತ್ರಜ್ಞಾನ ಏನಿದೆ ಅದನ್ನೇ, ಹೊಸ ತಂತ್ರಜ್ಞಾನ ಎಲ್ಲೂ ಕೂಡ ಬಳಕೆ ಮಾಡಲಿಲ್ಲ ಅಂತ ಅನ್ನುವಂಥದ್ದು. ಇಲ್ಲಿ ನೋಡ್ತಿದ್ರಿ ಕೋಟಿ ಚೆನ್ನಯ್ಯರ ಪ್ರತಿಮೆಗಳು, ಎರಡು ಅವಳಿ ಪ್ರತಿಮೆಗಳು ಕಾಣ್ತಾ ಇದ್ದೀರಿ. ನೀವು ಅಂದರೆ ನಿಮ್ಮ ಬಲಬದಿಯಲ್ಲಿ ನೋಡೋದಾಗಿದ್ದರೆ ಇಲ್ಲಿ ಕೋಟಿ ಮತ್ತು ಎಡಬದಿಯಲ್ಲಿ ಚೆನ್ನಯ್ಯ ಇದ್ದಾರೆ. ಕೋಟಿ ಭಾಳ ಶಾಂತ ಸ್ವಭಾವದವನು, ಚೆನ್ನಯ್ಯ ಸ್ವಲ್ಪ ಒಮ್ಮೆಲೊಮ್ಮೆಲೆ ಅಂದರೆ ಉಗ್ರಗೊಳ್ಳುವವನು ಅಂತ ಅನ್ನುವಂಥದ್ದು. ಆ ರೀತಿಯಲ್ಲೇ ಈ ಪ್ರತಿಮೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಎಲ್ಲ ರೀತಿಯಾದಂಥ ಇದರಲ್ಲೂ ಕೂಡ ಪ್ರತಿಮೆಗಳ ನಿರ್ಮಾಣ ಆಗಲಿ ಎಲ್ಲವನ್ನೂ ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಮಾಡಲಾಗಿದೆ. ಮಾಹಿತಿಗಳನ್ನು ನೀಡಲಿಕ್ಕಾಗಿ ಇಲ್ಲಿ ಒಂದು ಮ್ಯೂಸಿಯಮನ್ನು ಕಟ್ಟಿದ್ದಾರೆ.
ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅನ್ನುವಂಥದ್ದು ಕೇವಲ ಅದೊಂದು ಕಟ್ಟಡಗಳಲ್ಲ, ಅಥವಾ ಪ್ರವಾಸಿಗರಿಗೆ ಬಂದು ಕುಳಿತುಕೊಂಡು ಹೋಗಲಿ ಅಂತ ಅನ್ನುವ ಕಾರಣಕ್ಕಾಗಿಯೂ ಕೂಡ ನಿರ್ಮಾಣ ಮಾಡಿದ್ದಲ್ಲ. ಆದರೆ ಇಲ್ಲಿ ನೀವು ಒಳಗೆ ಹೋಗಿದ ಕೂಡಲೇ ಇಲ್ಲಿ ಒಂದು ಬಹಳ ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂ ಅನ್ನು ಪ್ರವಾಸಿಗರಿಗೆ ಕೋಟಿ ಚೆನ್ನಯ್ಯರ ಮತ್ತು ತುಳುನಾಡಿನ ಸಂಸ್ಕೃತಿ ಪರಂಪರೆಗಳನ್ನು ಹೇಳುವಂಥ ರೀತಿಯಲ್ಲೂ ಕೂಡ ನಿರ್ಮಾಣ ಮಾಡಲಾಗಿದೆ. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನ ಈ ಮ್ಯೂಸಿಯಂನ ಒಳಗಡೆ ಬಂದಿದ್ದೇನೆ ವೀಕ್ಷಕರೇ. ಬಹಳ ಪ್ರಶಾಂತವಾದ, ಶಾಂತವಾದ, ಬಹಳ ವೆರಿ ಕೂಲ್ ಆಗಿರುವಂಥ ಒಂದು ವಾತಾವರಣ. ನಾನು ಆಗ ಹೇಳಿದ ಹಾಗೆ ಗೋಡೆಗಳು. ಇಲ್ಲಿ ಕೋಟಿ ಚೆನ್ನಯ್ಯರ ಹುಟ್ಟು, ಬೆಳವಣಿಗೆ, ಅವರ ಇತಿಹಾಸವನ್ನು ಹೇಳುವಂಥ ಭಿತ್ತಿಚಿತ್ರಗಳಿವೆ. ಈ ಚಿತ್ರಗಳನ್ನು ಮೈಸೂರಿನಲ್ಲಿ ಕಲಾವಿದರು ರಚಿಸಿರುವಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿರುವಂಥ ಈ ಭಿತ್ತಿಚಿತ್ರಗಳು ಕೋಟಿ ಚೆನ್ನಯ್ಯರ ಕಥೆಯನ್ನು ಹೇಳ್ತದೆ. ಕೋಟಿ ಚೆನ್ನಯ್ಯರ ಕಥೆಯನ್ನು ಹೇಳ್ತಾ ಆ ಸಂದರ್ಭದಲ್ಲಿ ಬಳಕೆ ಮಾಡಿದಂಥ ವಸ್ತುಗಳನ್ನು ಕೂಡ ಇಲ್ಲಿ ಇಡಲಾಗಿದೆ. ನೋಡಿ, ಇಲ್ಲೀಗ ಇಟ್ಟಿರುವಂಥ ಈ ದೀಪ ಆಗಿರಲಿ, ಅಥವಾ ಕಂಚಿನ ತಂಬಿಗೆ ಆಗಿರಲಿ, ಕಂಚಿನ ಪೀಕ್ದಾನಿ ಆಗಿರಲಿ, ಅಥವಾ ಇಲ್ಲಿ ಚೆನ್ನಮಣೆ ಆಗಿರಲಿ, ಇವೆಲ್ಲವೂ ಕೂಡ ಇಲ್ಲಿ ಏನು ಈ ಭಿತ್ತಿಚಿತ್ರ ಹೇಳ್ತದೋ ಅದನ್ನೇ ಅದಕ್ಕೆ ಪ್ರತಿಬಿಂಬಿತ ರೀತಿಯಲ್ಲಿ ಅದನ್ನು ಅಳವಡಿಸಲಾಗಿದೆ, ಇಡಲಾಗಿದೆ ಅಂತ ಅನ್ನುವಂಥದ್ದು. ನೋಡಿ, ಕತೆ ಹೀಗೆ ಮುಂದುವರಿತಾ ಬರ್ತದೆ. ಯಾವ ರೀತಿಯಲ್ಲಿ ಕೋಟಿ ಚೆನ್ನಯ್ಯರ ಇತಿಹಾಸದಲ್ಲಿ ಅಥವಾ ಕೋಟಿ ಚೆನ್ನಯ್ಯರ ಪಾಡ್ದನಗಳಲ್ಲಿ ಕೋಟಿ ಚೆನ್ನಯ್ಯರ ಬಗೆಗಿನ ಕಥೆಗಳನ್ನು ಹೇಳಲಾಗಿದೆಯೋ ಅದೇ ರೀತಿಯಲ್ಲಿ ಈ ಎಲ್ಲ ಭಿತ್ತಿಚಿತ್ರಗಳನ್ನು ಇಲ್ಲಿ ಇಡಲಾಗಿದೆ. ಇಲ್ಲಿ ಅದನ್ನು ಆ ಕಥೆಯನ್ನು ಕೂಡ ಹೇಳ್ತಾರೆ. ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಈ ಕಥೆಯನ್ನು ಹೇಳ್ತಾ ಎಲ್ಲಿ ಯಾವರೇ ಪ್ರವಾಸಿಗರು ಬಂದರೆ ಅವರಿಗೆ ಹೇಳ್ತಾ ಹೋಗ್ತಾರೆ, ಕಥೆಯನ್ನು ಕೂಡ ಹೇಳ್ತಾ ಹೋಗ್ತಾರೆ ಅಂತ ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಕೋಟಿ ಚೆನ್ನಯ್ಯರ ಬದುಕು, ಅವರ ಆವತ್ತಿನ ಒಂದು ಕಾಲಮಾನ. ಬಹಳ ವಿಶೇಷವಾಗಿ ನೋಡಿ, ಆಯಾಯ ಸಂದರ್ಭದಲ್ಲಿ ಇಲ್ಲಿ ಬಳಕೆ ಮಾಡುವಂಥ ವಸ್ತುಗಳೇನಿದ್ದವು ಅದನ್ನು ಕೂಡ ಇಡಲಾಗಿರುವಂಥದ್ದು ವಿಶೇಷ ಅಂತಲೂ ಹೇಳಲಾಗಿದೆ. ಹಾಗಾಗಿ ನಾನು ಹೇಳಿದೆ, ಇದು ಕೇವಲ ಒಂದು ಕಟ್ಟಡ ಅಲ್ಲ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್. ಕೋಟಿ ಚೆನ್ನಯ್ಯರ ಒಂದು ಇತಿಹಾಸ ಮತ್ತು ಅವರ ಬದುಕು ಏನಿದೆ ಇದೆಲ್ಲವನ್ನು ಕೂಡ ಹೇಳುತ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಕೋಟಿ ಚೆನ್ನಯ್ಯರ ಕಥೆಯಲ್ಲಿ ಬರ್ತಾ ಅವರು ಪೆರುಮಾಳ್ ಬಳ್ಳಾಳರ ಅರಮನೆಗೆ ಬರ್ತಾರೆ. ಆ ಅರಮನೆಗೆ ಬರುವಂಥ ಸಂದರ್ಭದಲ್ಲಿ ಅರಮನೆಯ ಒಂದು ಪರಂಪರೆ ಹೇಗಿತ್ತು ಅನ್ನೋದನ್ನು ತೋರಿಸಲಿಕ್ಕಾಗಿ ಇಲ್ಲಿ ಪೆರುಮಾಳ್ ಬಳ್ಳಾಳರು ಕೂತಿದ್ದಂಥ ಒಂದು ಚಾವಡಿ ಏನಿದೆ, ಈ ಚಾವಡಿಯ ಒಂದು ದೃಷ್ಟಿಕೋನದಲ್ಲಿ ಮಾಡಲಾಗಿದೆ. ಅದನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಅಂದರೆ ಅದರ ಜೊತೆಯಲ್ಲಿ ಅರಮನೆಯಲ್ಲಿ ಬಳಕೆ ಆಗ್ತಾ ಇದ್ದಂಥ ವಸ್ತುಗಳನ್ನು ಕೂಡ ನೋಡ್ತಾ ಇದ್ದೀರಿ. ಆಮೇಲೆ ಆಗಿನ ಕಾಲಘಟ್ಟದಲ್ಲಿ ದೈವಸ್ಥಾನಗಳಲ್ಲಿ ಬಳಕೆ ಆಗದಂಥ ವಸ್ತುಗಳೇನಿದ್ದಾವೆ ಅದನ್ನು ಕೂಡ ಇಲ್ಲಿ ಈ ಎಲ್ಲ ಭಿತ್ತಿಚಿತ್ರದ ಕೆಳಗಡೆ ಇಲ್ಲಿ ಜೋಡಿಸಲಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಆಗಿನ ಮರದ ಕೆತ್ತನೆಗಳನ್ನು ನಾವು ನೋಡ್ತೇವೆ. ಯಾವುದೇ ಪಾತ್ರೆಗಳು ಕೂಡ ನಾವು ನೋಡ್ತಾ ಇದ್ದೇವೆ, ಪಾತ್ರೆಗಳನ್ನು ಕೂಡ ಮರದಲ್ಲಿ ಕೆತ್ತನೆ ಮಾಡಿರುವಂಥ ಪಾತ್ರೆಗಳು ಆಗಿದ್ದವು ಅಂತ. ಒಂದು ಕಡೆಯಲ್ಲಿ ನಮಗೆ ಕಾಣ್ತದೆ, ಹಿಂದೆ ತಾಳಿಗಳನ್ನು ಈಗ ಅಂದರೆ ಪತಿವ್ರತೆಗೆ ತಾಳಿಯನ್ನು ಹೇಳಲಾಗ್ತದೆ. ಆದರೆ ಒಂದು ಸಂದರ್ಭದಲ್ಲಿ ಮೂಗುತಿಯನ್ನು ಕೂಡ ಹೇಳಲಾಗಿದೆ. ಅಂದರೆ ನನ್ನ ಮೂಗುತಿಯನ್ನು ಉಳಿಸುವಂಥ ರಾಣಿ ಜೈ ಬೈದೇವಿಯವರಿಗೆ ಹೇಳ್ತಾರೆ ಅಂತ ಅನ್ನುವಂಥದ್ದು. ಅಥವಾ ಅದು ಕೂಡ ಇಲ್ಲಿ ಇರ್ತದೆ. ಅಂದರೆ ಆ ಒಂದು ಕಾಲಮಾನ, ಆ ಕಾಲಘಟ್ಟ ಮತ್ತು ಜೊತೆಗೆ ಇತಿಹಾಸವನ್ನು ಕೂಡ ಹೇಳುವಂಥ ರೀತಿಯಲ್ಲಿ ಈ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕಟ್ಟಲಾಗಿದೆ. ಖಂಡಿತವಾಗಿಯೂ ವೀಕ್ಷಕರೇ, ನೀವೊಮ್ಮೆ ಬರಲೇಬೇಕು. ಕಾರ್ಕಳದಲ್ಲಿರುವಂಥ ಕೋಟಿ ಚೆನ್ನಯ್ಯ ಥೀಮನ್ನು ನೀವು ಕೂಡ ನೋಡಲೇಬೇಕಾದಂಥ ಒಂದು ತಾಣ. ಕಾರ್ಕಳಪೇಟೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಈ ಥೀಮ್ ಪಾರ್ಕ್ ಸ್ವಲ್ಪ ಇಂಟೀರಿಯರ್ ಪ್ರದೇಶವಾದರೂ ಕೋಟಿ ಚೆನ್ನಯ್ಯರ ಬಗೆಗೆ ತಿಳಿದುಕೊಳ್ಳಬೇಕಾದವರೆಲ್ಲರೂ ನೋಡಲೇಬೇಕಾದ ಮ್ಯೂಸಿಯಂ ಆಗಿದೆ. ಅಂದರೆ ಪ್ರಥಮದಲ್ಲಿ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಬಂದವರು ನಾವು ಒಂದು ಅಲ್ಲಿ ಹಿಂದಿನ ಕಾಲದಲ್ಲಿರುವಂಥ ಈ ಭಿತ್ತಿ ಚಿತ್ರಗಳನ್ನೆಲ್ಲ ತೋರಿಸಿ, ತದನಂತರ ಆನೆಬಾಗಿಲು ಅಂತ ಬರ್ತದೆ, ಅಲ್ಲಿ ಅದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ. ತದನಂತರ ಬರುವಂಥದ್ದು ಒಳಗೆ ಬಂದು ಅಲ್ಲಿ ಅವರಿಗೆ ಈ ಕೋಟಿ ಚೆನ್ನಯ್ಯರ ಬಗ್ಗೆ ಚರಿತ್ರೆಗಳನ್ನು ಹೇಳಿ, ಮತ್ತು ಅವರಿಗೆ ಹೋಗುವಾಗ ಅವರ ಮನಸ್ಸಿಗೆ ಅಷ್ಟು ನೆಮ್ಮದಿ ಇರಬೇಕು, ನಾವು ಕೋಟಿ ಚೆನ್ನಯ್ಯ ಪಾರ್ಕ್ಗೆ ಹೋಗದೆ ಮುಂದೆ ಪುನಃ ಬರಬೇಕು ಅವರು, ಅಂಥ ಭಾವನೆಗಳು ಇಲ್ಲಿ ಬರಬೇಕಂತ ನಮ್ಮ ಕಲ್ಪನೆ.
ನಮ್ಮ ಜನ ಕಾರ್ಯಕ್ರಮ ಮುಂದುವರಿತದೆ ವೀಕ್ಷಕರೇ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ, ಮತ್ತೆ ಬರ್ತೇನೆ. ನಮ್ಮೂರು ನಮ್ಮ ಜನ ಕಾರ್ಕಳ ಪಟ್ಟಣದಲ್ಲಿ ನಾನಿದ್ದೇನೆ. ಈಗಾಗಲೇ ಕಾರ್ಕಳ ಪಟ್ಟಣದ ಬಗೆಗೆ ನಾನು ತಿಳಿಸ್ತಾ ಇದ್ದೇನೆ. ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ, ಬನ್ನಿ. ಕಾರ್ಕಳ ಪಟ್ಟಣ ನಿಧಾನವಾಗಿ ಅಭಿವೃದ್ಧಿಯಾಗುತ್ತಿದೆ. ಚಿತ್ರ ರಸಿಕರನ್ನು ಸೆಳೆಯಲು ಇಲ್ಲಿ ರಾಧಿಕಾ ಮತ್ತು ಗ್ಯಾಲಕ್ಸಿ ಎಂಬ 2 ಥಿಯೇಟರ್ಗಳಿವೆ. 5 ಪೆಟ್ರೋಲ್ ಪಂಪ್, 2 ಪೊಲೀಸ್ ಠಾಣೆ, ಶಾಖಾಹಾರಿ ಮಾಂಸಾಹಾರಿ ಹೋಟೆಲ್ಗಳು ಕಾರ್ಕಳದ ಮುಖ್ಯ ಭಾಗದಲ್ಲಿದೆ. ಉದ್ಯಮ ಕ್ಷೇತ್ರಕ್ಕೆ ಬಹಳಷ್ಟು ಜನರನ್ನು ಪರಿಚಯಿಸಿದ ಕೀರ್ತಿ ಕಾರ್ಕಳಕ್ಕಿದೆ. ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕವೇ ಕಾರ್ಕಳ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಎನ್ನಬಹುದು. ಶಾಸ್ತ್ರೀಯ ಸಂಗೀತ ಕಚೇರಿಗಳು ಆಗಾಗ್ಗೆ ನಡೆಯುತ್ತಿರುವುದು ಸಂಗೀತದ ಬಗ್ಗೆ ಇಲ್ಲಿನ ಜನರ ಸಂಗೀತ ಅಭಿರುಚಿಯನ್ನು ತಿಳಿಸುತ್ತದೆ. ಕಾರ್ಕಳದ ಮಹಾಲಕ್ಷ್ಮಿ ಶೆಣೈ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡುವ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ಚಲನಚಿತ್ರ ನಟ ರೋಹಿತ್ ಕುಮಾರ್ ಕಟೀಲ್ ಕೂಡ ಕಾರ್ಕಳದವರೇ ಆಗಿದ್ದಾರೆ. ಎಬಿ ಶೆಟ್ಟಿ ವಿಜಯ ಬ್ಯಾಂಕ್ನ ಸಂಸ್ಥಾಪಕ ಅತ್ತಾವರ ಬಾಲಕೃಷ್ಣ ಶೆಟ್ಟಿ ಎಬಿ ಶೆಟ್ಟಿ ಎಂದೇ ಪ್ರಖ್ಯಾತರು. ರಾಜ್ಯ ಕಂಡ ಉತ್ತಮ ರಾಜಕಾರಣಿಯಾಗಿದ್ದ ಎಬಿ ಶೆಟ್ಟಿಯವರು ಕಾರ್ಕಳದ ಬೋರ್ಡ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸ ಆರಂಭಿಸಿದ್ರು. ಉನ್ನತ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪಡೆದ ಇವರು ನವಯುಗ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದ್ರು. ಈ ಪತ್ರಿಕೆ ಸುಮಾರು 40 ವರ್ಷಕ್ಕೂ ಅಧಿಕ ಕಾಲ ಜನಪ್ರಿಯ ಪತ್ರಿಕೆಯಾಗಿ ಹೊರಹೊಮ್ಮಿತು. ರಾಜಕೀಯ ಮಾತ್ರವಲ್ಲ, ಉದ್ಯಮ ರಂಗದಲ್ಲೂ ಆಸಕ್ತಿಯನ್ನು ಹೊಂದಿದ್ದ ಎಪಿ ಶೆಟ್ಟಿಯವರು 1931ರಲ್ಲಿ ವಿಜಯ ಬ್ಯಾಂಕ್ ಅನ್ನು ಸ್ಥಾಪಿಸಿದ್ರು. ಇಂದು ರಾಷ್ಟ್ರೀಕರಣಗೊಂಡಿರುವ ವಿಜಯ ಬ್ಯಾಂಕ್ ದೇಶದ ಸಾರ್ವಜನಿಕ ವಲಯದ ಉದ್ಯಮವಾಗಿ ಮೆರೆದಿರುವುದಕ್ಕೆ ಕಾರ್ಕಳದ ಒಂದು ಪಾತ್ರವೂ ಇದೆ. ಕೆಎಸ್ ಹೆಗ್ಡೆ ನ್ಯಾಯಾಧೀಶರಾಗಿದ್ದ ಕೆಎಸ್ ಹೆಗ್ಡೆ ಅವರು ಕಾರ್ಕಳದವರು. ಕಾರ್ಕಳದ ಪ್ರಥಮ ವಿದ್ಯಾಸಂಸ್ಥೆ ಬೋರ್ಡ್ ಹೈಸ್ಕೂಲಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಆರಂಭಿಸಿದ ಕೆಎಸ್ ಹೆಗ್ಡೆ ಅವರು ನಂತರ ಬೆಳೆದದ್ದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ. ಕಾರ್ಕಳದಲ್ಲಿ ಹುಟ್ಟಿ ಬೆಳೆದು ದೇಶದ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರಲ್ಲಿ ಕೆಎಸ್ ಹೆಗ್ಡೆ ಅವರು ಮೊದಲಿಗರು. ಎಂ ವೀರಪ್ಪ ಮೊಯ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿದ್ದ ಎಂ ವೀರಪ್ಪ ಮೊಯ್ಲಿ 1972ರಿಂದ 1999ರವರೆಗೆ ಕಾರ್ಕಳದಲ್ಲಿ ಶಾಸಕರಾಗಿದ್ದರು. ಸಣ್ಣ ಕೈಗಾರಿಕೆ ಖಾತೆ, ಹಣಕಾಸು, ವಿರೋಧ ಪಕ್ಷದ ನಾಯಕ ಹೀಗೆ ವಿವಿಧ ಇಲಾಖೆಗಳ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿಯವರು 1992ರಿಂದ 1994ರವರೆಗೆ ಕರ್ನಾಟಕದ 13ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದದ್ದು ಕಾರ್ಕಳಕ್ಕೆ ಸಂದ ಗೌರವ. ಕಾರ್ಕಳದಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ವೀರಪ್ಪ ಮೊಯ್ಲಿ ಅವರು 1968ರಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದರು. ನಂತರ ಕಿಸಾನ್ ಸಂಘ ಸ್ಥಾಪಿಸಿ ಅದರ ಮುಖಂಡರಾದರು. ಸತತ 5 ಬಾರಿ ಕಾರ್ಕಳದ ಶಾಸಕರಾಗಿದ್ದ ಮೊಯ್ಲಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ ಕಾರ್ಕಳದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಓರ್ವ ರಾಜಕಾರಣಿ. ಎನ್ಕೌಂಟರ್ ದಯಾನಾಯಕ್ ಮುಂಬೈನಲ್ಲಿ ಭೂಗತ ದೊರೆಗಳನ್ನು ಮಟ್ಟ ಹಾಕಿದ ಮುಂಬೈ ಪೊಲೀಸ್ ಅಧಿಕಾರಿ ದಯಾನಾಯಕ್ ಕಾರ್ಕಳ ಸಮೀಪದ ಎಣ್ಣೆ ಹೊಡೆಯವರು. ಮುಂಬೈಯಲ್ಲಿದ್ದರೂ ತಮ್ಮ ಹುಟ್ಟೂರಿನ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದವರು. ತಮ್ಮ ಊರಿನಲ್ಲಿ ಶಾಲೆಯೊಂದನ್ನು ಕಟ್ಟಿ ದಯಾನಾಯಕ್ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಿದ್ದಾರೆ. ಅಮಿತಾಬ್ ಬಚ್ಚನ್ ಸೇರಿದಂತೆ ವಿವಿಧ ಗಣ್ಯರನ್ನು ಕಾರ್ಕಳಕ್ಕೆ ಕರೆಸಿದ್ದಾರೆ. Actually, there are so many others here amongst us who deserve to be the chief person here today. Primarily, of course, Daya Nayak, who has done a wonderful job, whose life history is a source of great inspiration for all of us and for all youngsters that have been born and brought up in your beautiful city.
I feel extremely proud to have known Daya. I've known Daya Nayak in the capacity of a police officer, as a person who looks after our welfare, protects us. But I never knew this side of Daya Nayak. And I was extremely surprised and very happily surprised to know that within the confines of a heart that is supposed to look after criminals, supposed to look after law and order in the country, there also dwells a humane, humanitarian heart that wants to work for society, wants to work for his people, wants to work for his own village. ಎಂ.ಎನ್. ರಾಜೇಂದ್ರ ಕುಮಾರ್. ಎಸ್ಸಿಡಿಸಿಸಿ ಬ್ಯಾಂಕ್ನ ಇಂದಿನ ಅಧ್ಯಕ್ಷರಾದ ಎಂ.ಎನ್. ರಾಜೇಂದ್ರ ಕುಮಾರ್ ಮೂಲತಃ ಕಾರ್ಕಳದವರು. ನವೋದಯ ಸಂಘಗಳನ್ನು ಕಾರ್ಕಳದಲ್ಲಿ ಕಟ್ಟುವ ಮೂಲಕ ಮಹಿಳೆಯರ ಸ್ವಾವಲಂಬಿ ಚಟುವಟಿಕೆಗಳಿಗೆ ನೆರವಾದರು. ಸಾವಿರಾರು ಮಂದಿ ಮಹಿಳೆಯರು ನವೋದಯ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಇತ್ತೀಚೆಗೆ ಕಾರ್ಕಳದಲ್ಲಿ ಜರುಗಿದ ಮಹಾಮಸ್ತಕಾಭಿಷೇಕದ ಪ್ರಮುಖ ಸಂಘಟಕ ಎಂ.ಎನ್. ರಾಜೇಂದ್ರ ಕುಮಾರ್. ಇಂದಿರಾ ಗಾಂಧಿ ಭಾಷಣ. 1978ರಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧಿಸಿದ್ದು ಕಾರ್ಕಳದ ರಾಜಕೀಯ ಘಟನೆಯಲ್ಲೇ ಒಂದು ಮಹತ್ವದ ಮೈಲಿಗಲ್ಲು. 1975ರಿಂದ 1977ರವರೆಗೂ ತುರ್ತು ಪರಿಸ್ಥಿತಿ ಹೇರಿದ್ದ ಇಂದಿರಾ ಗಾಂಧಿಯವರು ತಮ್ಮ ನಿಲುವನ್ನು ಬದಲಾಯಿಸಿ ಚುನಾವಣೆಯನ್ನು ಎದುರಿಸುತ್ತಾರೆ. ಬಹಳಷ್ಟು ಲೆಕ್ಕಾಚಾರವನ್ನು ಮಾಡಿದ ನಂತರ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡುತ್ತಾರೆ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಕಾರ್ಕಳದಲ್ಲೂ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾಷಣ ಮಾಡಿದ್ದರು. ಅತ್ಯಧಿಕ ಬಹುಮತದಿಂದ ಆಯ್ಕೆಯಾದ ಇಂದಿರಾ ಗಾಂಧಿಯವರು ನಂತರದ ದಿನಗಳಲ್ಲಿ ಮತ್ತೆ ಪ್ರಧಾನಮಂತ್ರಿಯಾದದ್ದು ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಕಾರ್ಕಳಕ್ಕಿರುವ ರಾಜಕೀಯ ನಂಟು. ಕಾರ್ಕಳದಿಂದ ಆಯ್ಕೆಯಾದ ಶಾಸಕರುಗಳು: 1952 ಎಬಿ ಶೆಟ್ಟಿ ಕಾಂಗ್ರೆಸ್, 1957 ಕೆಕೆ ಹೆಗ್ಡೆ ಕಾಂಗ್ರೆಸ್ ಸಚಿವರು ಆಗಿದ್ರು. 1962 ದಯಾನಂದ ಆರ್ ಕಲ್ಯ ಪಿಎಸ್ಪಿ ಪಾರ್ಟಿ, 1967 ರಘುರಾಮ್ ಶೆಟ್ರು ಜನಸಂಘ, 1972 ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಸಣ್ಣ ಕೈಗಾರಿಕಾ ಮಂತ್ರಿಯೂ ಆಗಿದ್ರು. ಮತ್ತು 1972ರಿಂದ 1999ರವರೆಗೆ 5 ಬಾರಿ ನಿರಂತರ ಆಯ್ಕೆ. 1999 ಗೋಪಾಲ್ ಭಂಡಾರಿ ಕಾಂಗ್ರೆಸ್, 2004 ವಿ ಸುನಿಲ್ ಕುಮಾರ್ ಬಿಜೆಪಿ, 2009 ಗೋಪಾಲ್ ಭಂಡಾರಿ ಕಾಂಗ್ರೆಸ್, 2014 ಸುನಿಲ್ ಕುಮಾರ್ ಬಿಜೆಪಿ. ಆಧುನಿಕ ಕಾರ್ಕಳ ಪ್ರವಾಸೋದ್ಯಮಕ್ಕೆ ಪೂರಕವಾದ ಮೂಲಭೂತ ಸೌಕರ್ಯವನ್ನೊಳಗೊಂಡ ಪಟ್ಟಣವಾಗಿ ಕಾರ್ಕಳ ಬೆಳೆಯಬೇಕು. ಮಹಾಮಸ್ತಕಾಭಿಷೇಕ ಹಿನ್ನೆಲೆಯಲ್ಲಿ ಕಾರ್ಕಳದ ರಸ್ತೆಗಳು ಅಭಿವೃದ್ಧಿಗೊಂಡಿದೆ. ಅವುಗಳನ್ನು ಅದೇ ರೀತಿ ಉಳಿಸಿಕೊಂಡು ಬಾಕಿ ಉಳಿದ ಕಾಮಗಾರಿಗಳನ್ನು ಪೂರೈಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಿದೆ ಎನ್ನುವುದು ಕಾರ್ಕಳ ಮಾಜಿ ಶಾಸಕ ಗೋಪಾಲ್ ಭಂಡಾರಿ ಅವರ ಅಭಿಪ್ರಾಯ. ಕೋಸ್ಟಲ್ ಟೂರಿಸಮ್ ಇದೆ, ಅದಕ್ಕೆ ಈ ಭಾಗದ ಪರ್ವತ ಶ್ರೇಣಿಯ ಟೂರಿಸಮನ್ನು ಸೇರಿಸಿಕೊಂಡಾಗ ಬಹಳಷ್ಟು ಅವಕಾಶಗಳು ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಅದೆಲ್ಲವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಎನ್ನತಕ್ಕಂಥ ಪ್ರಸ್ತಾಪವನ್ನು ಸರ್ಕಾರದ ಮುಂದೆ ನಾವೆಲ್ಲ ಇಟ್ಟಿದ್ದೇವೆ. ಅದಕ್ಕೆ ಪೂರಕವಾಗಿಯೇ ಮೊನ್ನೆ ಬಾಹುಬಲಿಯ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಕಾರ್ಕಳಕ್ಕೆ ಬೇಕಾದಂಥ ಹೆಚ್ಚು ಕಮ್ಮಿ 15 ಕೋಟಿ ರೂಪಾಯಿಗಳನ್ನು ಒಂದೇ ಇಲಾಖೆಯ ಮುಖೇನ ಸರ್ಕಾರ ವಿಶೇಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಕಾರ್ಕಳದಲ್ಲಿ ಒಳ್ಳೆ ಸುಸಜ್ಜಿತವಾದಂಥ ರಸ್ತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನಷ್ಟು ಅದಕ್ಕೆ ಟೂರಿಸಮ್ಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಅವರ ಜೊತೆಗೆ ಇಲಾಖೆಯ ಜೊತೆಗೆ ಸಂಪರ್ಕವನ್ನು ಮಾಡಿದ್ದೇವೆ. പക്ഷേ ಅದನ್ನೆಲ್ಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ವಾಗ್ದಾನವೂ ಕೂಡ ಸಿಗ್ತಾ ಇದೆ.
ಕಾರ್ಕಳದ ಶಾಸಕನಾಗಿ ನನ್ನನ್ನು ಇಲ್ಲಿನ ಜನ ಆಯ್ಕೆ ಮಾಡಿರುವುದಕ್ಕೆ ನಾನು ಧನ್ಯನಾಗಿದ್ದೇನೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಕಾರ್ಕಳದ ಅಭಿವೃದ್ಧಿಗಾಗಿ ನಾನು ಮಾಡಿದ ಯೋಜನೆಗಳ ಬಗ್ಗೆ ನಾನು ಸಂತೃಪ್ತನಾಗಿದ್ದೇನೆ ಎನ್ನುತ್ತಾರೆ ಶಾಸಕ ವಿ. ಸುನಿಲ್ ಕುಮಾರ್. ಕಣ್ಮುಂದೆ ತಂದಿರುವಂಥದ್ದು ಕಾರ್ಕಳವನ್ನು ಸಂಪರ್ಕಿಸುವಂಥ ಎಲ್ಲ ಪ್ರಮುಖ ರಸ್ತೆಗಳನ್ನು ಒಂದು ಹೆದ್ದಾರಿಯ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡ್ತೇವೆ. ನಾವು ಜಿಲ್ಲೆಯನ್ನು ಕಣ್ಮುಂದೆ ಇಟ್ಟುಕೊಂಡು 2-3 ರೀತಿಯಾದ ಯೋಜನೆಗಳನ್ನು ಮಾಡ್ಕೊಂಡಿದ್ದೇವೆ. ಇದೊಂದು ಟೆಂಪಲ್ ಕಾರಿಡಾರ್ ಮಾಡಬೇಕು ನಮ್ಮ 2 ಜಿಲ್ಲೆಗಳನ್ನು ಅಂತ ಅಂದ್ಕೊಂಡು, ನೀವು ಮುರುಡೇಶ್ವರದಿಂದ ಆರಂಭ ಮಾಡಿ ಸುಬ್ರಹ್ಮಣ್ಯದ ತನಕ ಹೋಗುವ ತನಕ, ಮುರುಡೇಶ್ವರದಿಂದ ಕೊಲ್ಲೂರಿಗೆ ಬರ್ಬೋದು, ಕೊಲ್ಲೂರಿಂದ ಆನೆಗುಡ್ಡೆಯಿಂದ ಕುಂದಾಪುರವನ್ನು ದಾಟಿ ಶ್ರೀಕೃಷ್ಣ ಮಠ, ಅದಾದ ನಂತರ ಕಾರ್ಕಳದ ಜೈನ ಬಸದಿ, ಗೊಮ್ಮಟೇಶ್ವರ ಇತ್ಯಾದಿ, ನಂತರ ಮೂಡುಬಿದ್ರೆ, ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ. ಈ ರೀತಿ ಒಂದು ದೇವಸ್ಥಾನಗಳನ್ನು ಕ್ರೋಢೀಕರಿಸುವಂಥ ಒಂದು ಒಳ್ಳೆಯ ಕಾರಿಡಾರನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಕೊಟ್ಟಿದೆ. ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದೆ 2 ಜಿಲ್ಲೆಗೆ ಸಂಬಂಧಪಟ್ಟಂಥ ಇದು. ಇದರಿಂದ ಪ್ರವಾಸೋದ್ಯಮವೂ ಚೆನ್ನಾಗಾಗುತ್ತೆ, ಸುಗಮ ಸಂಚಾರಕ್ಕೆ ಎಲ್ಲ ಗ್ರಾಮಗಳನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಯತ್ನ ಮಾಡಿದೆ. ಕಾರ್ಕಳ ಪಟ್ಟಣದ ಪ್ರಮುಖವಾದಂಥ ಒಂದು ಕೇಂದ್ರ ಬಿಂದು ಈ ಬಸ್ಸು ತಂಗುದಾಣ ನೀವು ನೋಡ್ತಾ ಇದ್ದೀರಿ. ಕಾರ್ಕಳದ ಬಸ್ ಸ್ಟ್ಯಾಂಡ್ನ ಬಳಿಯಲ್ಲಿ ನಾನು ಇದ್ದೇನೆ. ಇದು ಹಳೆ ಬಸ್ ಸ್ಟ್ಯಾಂಡ್ ಕೂಡ ಹೌದು. ಬಹಳ ಹಿಂದಿನಿಂದ ಇಡೀ ಒಂದು ಈ ಪಟ್ಟಣದ ಪ್ರಮುಖ ಬಸ್ಸು ತಂಗುದಾಣವಾಗಿ ಇದು ಇತ್ತು. ಅದೇ ರೀತಿಯಲ್ಲಿ ಇದು ಇಲ್ಲಿ ಸರ್ವಿಸು ಅಂದರೆ ಶಟಲ್ ಬಸ್ಸುಗಳು ಇಲ್ಲಿ ಬಂದರೆ, ಇನ್ನು ಎಕ್ಸ್ಪ್ರೆಸ್ ಬಸ್ಸುಗಳು ಇಲ್ಲಿ ಇದರ ಪಕ್ಕದಲ್ಲೇ ಇವತ್ತು ಎಕ್ಸ್ಪ್ರೆಸ್ ಬಸ್ಸುಗಳು ಕೂಡ ನಿಲ್ತವೆ ಅಂತ ಅನ್ನುವಂಥದ್ದು. ಅಂದರೆ ಒಂದೆಡೆಯಲ್ಲಿ ಕಾರ್ಕಳದ ಈ ಶಟಲ್ ಬಸ್ ತಂಗುದಾಣ, ಅದರ ಜೊತೆಯಲ್ಲಿ ಇನ್ನು ಎಕ್ಸ್ಪ್ರೆಸ್ ಬಸ್ಸು ತಂಗುದಾಣ ಕೂಡ ಇಲ್ಲಿದೆ. ಇನ್ನು ಬಂಡಿಮಠ ಬಸ್ಸು ತಂಗುದಾಣವನ್ನು ಈಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಅಲ್ಲಿ ಎಲ್ಲ ಬಸ್ಸುಗಳು ಹೋಗ್ತಾ ಇಲ್ಲ. ಈ ಬಗ್ಗೆ ಬಹಳಷ್ಟು ವಿವಾದಗಳು ಕೂಡ ಕಾರ್ಕಳದಲ್ಲಿ ಹುಟ್ಟಿಕೊಂಡಿತ್ತು. ಈ ಎಲ್ಲ ವಿವಾದಗಳ ನಡುವೆ ಇದೀಗ ಇಲ್ಲೊಂದು ಬಸ್ ತಂಗುದಾಣ ಇದೆ, ಇಲ್ಲಿ ಎಕ್ಸ್ಪ್ರೆಸ್ ಬಸ್ ತಂಗುದಾಣ ಇದೆ, ಮತ್ತೊಂದು ಬಂಡಿಮಠ ಬಸ್ಸು ತಂಗುದಾಣ ಕೂಡ ಇರುವಂಥದ್ದು. ಕಾರ್ಕಳದ ಪ್ರಮುಖ ಕೇಂದ್ರ ಬಿಂದು ಕಾರ್ಕಳ ಬಸ್ಸು ತಂಗುದಾಣದಲ್ಲಿ ನಾನೀಗ ಇದ್ದೇನೆ. ಇನ್ನಷ್ಟು ವಿವರಗಳನ್ನು ನೋಡೋಣ ಬನ್ನಿ. ಕಾರ್ಕಳದಲ್ಲಿ 3 ಬಸ್ ನಿಲ್ದಾಣಗಳು ಇವೆ. ಒಂದು ಶಟಲ್ ಬಸ್ ನಿಲ್ದಾಣ, ಅದರ ಮುಂಭಾಗದ ಎಕ್ಸ್ಪ್ರೆಸ್ ಬಸ್ ನಿಲ್ದಾಣ ಹಾಗೂ 1 ಕಿಲೋಮೀಟರ್ ದೂರದಲ್ಲಿರುವ ಬಂಡಿಮಠ ಬಸ್ ನಿಲ್ದಾಣ. ಶಟಲ್ ಹಾಗೂ ಎಕ್ಸ್ಪ್ರೆಸ್ ಬಸ್ ನಿಲ್ದಾಣ ಸುಮಾರು 1 ಎಕರೆ ವಿಸ್ತೀರ್ಣ ಹೊಂದಿದೆ. ಉಡುಪಿ, ಮಂಗಳೂರು, ಶಿವಮೊಗ್ಗ, ಶೃಂಗೇರಿ ಸೇರಿದಂತೆ ವಿವಿಧ ಸ್ಥಳಗಳನ್ನು ಸಂಪರ್ಕಿಸುವ ಬಸ್ಗಳ ಪ್ರಮುಖ ತಂಗುದಾಣ ಇದಾಗಿದೆ. ಬಂಡಿಮಠದ ಬಸ್ ನಿಲ್ದಾಣ ಇತ್ತೀಚೆಗೆ ನಿರ್ಮಾಣವಾದ ಬಸ್ ನಿಲ್ದಾಣ. ಇದು ಸುಮಾರು 2 ಎಕರೆಯಷ್ಟು ವಿಸ್ತಾರ ಹೊಂದಿದೆ. ಬಂಡಿಮಠ ಬಸ್ ನಿಲ್ದಾಣ ಕಾಮಗಾರಿ ಮುಗಿಸಿ ನಿರ್ಮಾಣಗೊಂಡಿದ್ದರೂ ಇಲ್ಲಿಗೆ ಯಾವುದೇ ಬಸ್ಗಳು ಬರಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಹಗ್ಗಜಗ್ಗಾಟಗಳು ನಡೆದವು. ಜಿಲ್ಲಾಧಿಕಾರಿಗಳು ಕೊನೆಗೂ ಖಡಕ್ ಸೂಚನೆಯನ್ನು ನೀಡಿದ್ರು. ಇದೀಗ ಬಂಡಿಮಠ ಬಸ್ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಮಾತ್ರ ಅನ್ನುವಂತಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಉಗಮವಾಗಿ ಮಾಳದ ಮೂಲಕ ಹರಿದು ಬರುವಂತಹ ಸ್ವರ್ಣ ನದಿಗೆ ದುರ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಳ್ಳಾರಿನ ಮುಂಡ್ಲಿ ಎಂಬಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. 1994ರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಮುಂಡ್ಲಿ ಡ್ಯಾಂ ಎಂದೇ ಕರೆಯಲಾಗುತ್ತೆ. ಮುಂಡ್ಲಿ ಜಲಾಶಯ 3 MLD ನೀರು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ದಿನದ 24 ಗಂಟೆಗಳಲ್ಲೂ ನಿರಂತರ ನೀರನ್ನು ತೆಗೆಯಲಾಗುತ್ತದೆ. ಈ ನೀರು ಎಕ್ಸ್ಪ್ರೆಸ್ ಲೈನ್ ಮೂಲಕ ರಾಮಸಮುದ್ರದ ಬಳಿರುವ ಪಂಪ್ಗೆ ಸರಬರಾಜಾಗುತ್ತದೆ. ಅಲ್ಲಿ ಸುಮಾರು 2 ಲಕ್ಷ ಗ್ಯಾಲನ್ ಸಾಮರ್ಥ್ಯದ ಟ್ಯಾಂಕ್ ತುಂಬಿ ಇಡೀ ಕಾರ್ಕಳ ಪೇಟೆಗೆ ಈ ನೀರು ಪೂರೈಕೆಯಾಗುತ್ತದೆ. ಬಳಿಕ ಬಂಡಿಮಠ ಬಳಿಯಲ್ಲಿನ 2 ಲಕ್ಷ ಗ್ಯಾಲನ್ ಸಾಮರ್ಥ್ಯದ ಟ್ಯಾಂಕ್ನಲ್ಲಿ ನೀರು ಸಂಗ್ರಹಿಸಲಾಗುತ್ತದೆ.
ಇದು ಅಲ್ಲಿನ ಕಲ್ಲೊಟ್ಟೆ, ಕಾಬೆಟ್ಟು, ಅಂಚಿಕಟ್ಟೆ, ಬಂಗ್ಲಗುಡ್ಡೆ, ಕಜೆ ಹಿಮ್ಮಂಜೆ, ಸದ್ಭಾವನಾ ನಗರ, ಪರಮೀರು, ಕುದ್ರಿಮುಖ ಕಾಲೋನಿಗಳಿಗೆ ಸರಬರಾಜಾಗುತ್ತದೆ. ಕಾರ್ಕಳ ಪುರಸಭೆ ರಚನೆಯಾದದ್ದು 1973ರಲ್ಲಿ. 23.6 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿರುವ ಕಾರ್ಕಳ ಪುರಸಭೆ 23 ವಾರ್ಡ್ಗಳನ್ನು ಹೊಂದಿದೆ. ಸುಮಾರು 92.5 ಕಿಲೋಮೀಟರ್ ಉದ್ದದ ರಸ್ತೆಯು ಕಾರ್ಕಳಪೇಟೆಯಲ್ಲಿದೆ. 2011ರ ಜನಗಣತಿಯ ಅನ್ವಯ ಕಾರ್ಕಳದ ಜನಸಂಖ್ಯೆ 25,824. ಒಂದು ಪುರಸಭಾ ಅಧ್ಯಕ್ಷೆಯಾಗಿ ನನ್ನ ಒಂದು ಯೋಜನೆ, ನನ್ನ ಒಂದು ಕನಸಾಗಿತ್ತು. ಯಾಕೆಂದರೆ ಕಾರ್ಕಳವನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಂತ ಬಹಳ ಕನಸಿತ್ತು. ಯಾಕೆಂದರೆ ನಮ್ಮ ಪುರಸಭೆಗೆ ಬಂದ ಅನುದಾನದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಅಷ್ಟು ಅನುದಾನ ಬರುವುದಿಲ್ಲ. ಹಾಗಾಗಿ ನಾನು ಕ್ರಿಯೋಜನೆ ಮಾಡಿದ್ದು ನಾವೇ. ಅದು ಅಷ್ಟು 13 ಕೋಟಿ ಬಂದರೆ ಸಹ ನಾವು ಆ ದುಡ್ಡನ್ನು PWD ಅವರಿಗೆ ಕೊಟ್ಟು ಕೆಲಸ ಮಾಡಿಸಿದರೆ ಸಹ ಆ ಕ್ರಿಯೋಜನೆಯನ್ನು ಮಾಡಿದ್ದು ನಾವೇ, ಪುರಸಭೆಯಿಂದ ನಾವೇ ಅಧ್ಯಕ್ಷರಾಗಿ ನಾವು ಮತ್ತೆ ಇಂಜಿನಿಯರ್ ಸೇರಿ ನಾವು ಮಾಡಿದ್ದದು. ಕಾರ್ಕಳ ಎಲ್ಲಿದೆ? ಬೆಂಗಳೂರಿನಿಂದ ಪಶ್ಚಿಮಾಭಿಮುಖವಾಗಿ ಕಾರ್ಕಳ ಸುಮಾರು 362 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ ಕಾರ್ಕಳಕ್ಕೆ ಬರುವಾಗ ಆಗುಂಬೆ ಘಾಟ್ ರಸ್ತೆ ಬಳಸಿಕೊಳ್ಳಬಹುದು ಅಥವಾ ಶೃಂಗೇರಿ ಕಳಸಾ ಮೂಲಕ ಕುದುರೆಮುಖ ಘಾಟ್ ರಸ್ತೆಯಾಗಿ ಬರಬಹುದಾಗಿದೆ. ಧರ್ಮಸ್ಥಳದಿಂದ ಕಾರ್ಕಳಕ್ಕೆ ಪಯಣಿಸುವವರು ಗುರುವಾಯನಕೆರೆ ಮೂಲಕ ಎಡಕ್ಕೆ ತಿರುಗಿದರೆ ವೇಣೂರು ಮೂಲಕ ಕಾರ್ಕಳ ತಲುಪಬಹುದು. ಮಂಗಳೂರಿನಿಂದ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಳಸಿಕೊಂಡು ಮೂಡಬಿದ್ರೆ ಮೂಲಕ ಕಾರ್ಕಳ ತಲುಪಬಹುದು. ಉಡುಪಿಯಿಂದ ಮಣಿಪಾಲ ಮೂಲಕ ನೇರವಾದ ರಸ್ತೆ ಕಾರ್ಕಳಕ್ಕಿದೆ. ವೀಕ್ಷಕರೇ, ಇದು ಇವತ್ತಿನ ನಮ್ಮೂರು ನಮ್ಮ ಜನ ಈ ಕಾರ್ಯಕ್ರಮದಲ್ಲಿ ಕಾರ್ಕಳದ ಪಟ್ಟಣದ ಬಗ್ಗೆ ನೀವು ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಬಂದರೆ. ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ. ನಮಗೆ ಎಷ್ಟು ಲಭ್ಯ ಆಗಿತ್ತೋ ಅಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ವಾರ ಮತ್ತೊಂದು ಊರಿನ ಪರಿಚಯ, ಅಲ್ಲಿಯ ಜನಜೀವನದ ಬಗ್ಗೆ ತಿಳಿಸ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ.